ಬಜಿ ನೈವೇದ್ಯ ಬಂದ್ಕೊಂಡಿ ಶಿವಳ್ಳಿ ತುಳು ಭಾಷೆಲು ತಾಳಮದ್ದಳ ಅಂತಾರೆ ಈ ಕ್ಷೇತ್ರಗಳು ಸ್ವಾಮಿಗಳ ಅನುಮತಿ ಕೇಳಿದಾಗ ಯಕ್ಷಗಾನದ ಬಿತ್ತು ತಾಳಮದ್ದಳದ ಬಿತ್ತು ಮಸ್ತು ಪ್ರೀತಿ ಇರ್ತಾರಂತ ಸ್ವಾಮಿಗಳು ಈ ಕ್ಷೇತ್ರ ಮಸ್ತು ತಾಳಮದ್ದಳ ಆ ಮಂತ್ರವನ್ನು ಆನಂದವರ ಭಾಷೆಗೆ ಜಾಸ್ತಿ ಆ ಭಾವವನ್ನು ಪ್ರಧಾನತೆ ಕೊಡ್ತು ಆ ಭಾಷೆಗಳನ್ನ ತಾಳಮದ್ದ ಯಕ್ಷಗಾನ ಹಾಕೊಂಡಿರ್ತಂದ ಈ ಕ್ಷೇತ್ರ ರಾವುಡು ಬಂದ್ಬಿಟ್ಟು ಮಲ್ಲು ಆಸಕ್ತಿ ಜೊತೆಗೆ ಹೆಂಗೆ ಅವಕಾಶ ಕೊಡ್ತೀರಿ ನಿಮ್ಮನ್ನು ಭಯಪಡಿತಾರೆ ನಾವು ವಿಶಾಲ ಯಕ್ಷ ಬಳಗ ಮಸ್ತ್ ಜನ ಉಂಟೇರಿ ವಿಶಾಲ ಇನಿ ಪರಂಪರೆ ಸ್ವಾಮಿಗಳಿಗೆ ಬಗ್ಗೆ ಅವಕಾಶ ಕೊಡ್ತೀರಿ ಈ ಕಾರ್ಯಕ್ರಮಕ್ಕೂ ಸ್ವಾಮಿಗಳ ಆಶೀರ್ವಾದ ಕೊಡುತ್ತೀವಿ. ಓಂ ನಮಃ ಸಿದ್ದೇಭ್ಯಃ ಕುಷ್ಮಾಂಡಿ ದೇವಿ ನಮಃ. ನಮ್ಮ ಮೂಡ್ಬಿದ್ರಿ ಕ್ಷೇತ್ರ ಒಂದು ಪುತ್ತಿಗೆ ಗ್ರಾಮ, ಅತಿ ಹೆಚ್ಚು ಶಿವಳ್ಳಿ ಪ್ರಾಣಿಗಳು ಬತ್ತು ಪ್ರಾಣಿಗಳು ನಂಚಿನ ಒಂದು ಕ್ಷೇತ್ರ. ಅಂಚಾತ್ ನಮ್ಮ ತುಳು ಭಾಷೆಗೆ ಬೇತೆ ಬೇತೆ ಭಾಷೆಗಳು ಇಲ್ಲ. ಐಟಿಲ ಜೈನರ್ನ ತುಳು, ರಾಣಿರ್ನ ತುಳು, ನಮ್ಮ ಪುತ್ತೂರು ದಕ್ಕಲ ತುಳು, ಉಡುಪಿ ದಕ್ಕಲ ತುಳು, ಬಂಟ್ವಾಳ ದಕ್ಕಲ ತುಳು, ಬೆಳ್ತಂಗಡಿದ ಕೊಳತೇರದ ತುಳು, ಪುತ್ತೂರದ ತುಳು, ಇಂಚ ಮತ್ತು ಬೇರೆ ಬೇರೆ ರೀತಿಯ ತುಳುಕುಲು ನಮ್ಮ ವೈವಿಧ್ಯ. ಈ ತುಳು ಭಾಷೆಯಲ್ಲಿ ಬಾಲ್ಯಕಾಲ ಉಂಟು ಎಂಗ್ಲಿಗೆ ಪ್ರೇರಣೆ ಸಿಕ್ಕಿದ ನಂಚಿನ ಒಂದು ಭಾಷೆ ಶಿವಳ್ಳಿ ಬ್ರಾಣ್ಯರ್ನ ತುಳು ಭಾಷೆ. ಅಂಚಾಕ್ ಇನ್ನು ಭಕ್ತ ಪೂಜೆಲ ಅಂತ ಪಂಪಿನ ಒಂದು ಪ್ರಸಂಗವನ್ನು ಮೂಲ ಅಂಪೋಡು ಬಂದು ಭಯಪಡುತ್ತಾ ಇಲ್ಲ ಒಂದು ಮನದಾಳದ ಭಾವನೆಯನ್ನು ಅಕ್ಕುಳ ಕೆರ್ಪಾದಿತ್ತ. ಅಂಚ ಅಕ್ಕಳು ಇನ್ನು ಆ ಪ್ರಸಂಗವನ್ನು ಅಂಪರ ಒಂದು ಪ್ರಯತ್ನ ಅಂತೇಳಿ ಪ್ರಾಯಶಃ ಎರಡನೇ ಪ್ರಯೋಗ ಅಂತ ಒಂದು ಸೋಜನು ಅಂಚಾತ್ ನಮ್ಮ ಕಪಿನಾಡು ವಸಂತ ಭಾರದ್ವಾಜರೆಲ್ಲ ಭಾರಿ ಎಡ್ಡೆ ಪರಿಚಯದವರು ಬಾಲ್ಯಕಾಲ ಉಂಟೆ. ಅಂಚ ಐದು ತುಳು ಭಾಷೆನೇ ಇವರು ಏಪಲ ಮಸ್ತ್ ಸರಿ ಬ್ರಾಂಡೆದ ಪಾತ್ರ ಹೊಂದಿತ್ತು ನಂದಿನ ಭಾಷೆ ಭಾರಿ ಪೂರ್ವ ಬಂದ ಐದು ಅನೇಕ ಭಾಷೆಗಳು ಸಂಸ್ಕೃತ ಮಿಶ್ರಿತ ಮತ್ತು ಅನೇಕ ಭಾಷೆಗಳು ಕನ್ನಡದ ಕೆಲವು ಭಾಷೆಗಳು ಮಾತ್ರ ಉಲ್ಲ. ಅಂಚಾತ್ ಬೋತ್ರಿ ಮಂಡ ಕೊಡ್ಚಿಂದು ತುಳು ಭಾಷೆಯಲ್ಲಿ ಬೆತ್ತು ಇಂಚೆ ಬರೋಡು ಬೆತ್ತು ಅಶನ ನಾವು ಸಂಸ್ಕೃತ ಊಟ ಆಯ್ತಾ ಒಣಸಾನ ಇಂಚ ಮಾತ್ರ ಭಾಷೆಯಲ್ಲಿ ಭಾರಿ ಒಂಜಿ ವಾತ್ಸಲ್ಯ ಇರ್ತಾವರ ಭಕ್ತ ಕುಚಿದ್ರೆ ಬಡತನವನ್ನು ನಿಗ್ರಹ ಮಾಡ್ಕೊಂಡ ದೇವರಿನ ಕೃಪೆ ಇತ್ತಿಂದ ಅಂದ ಏಂಚಿನ ಆಪುನು ಬಂದ ಒಂದು ಎತ್ತೆ ಉದಾಹರಣೆ ಕ್ಲಾಸ್ಮೇಟ್ ಅಥವಾ ಬಾಲ್ಯಕಾಲಂತ ಸ್ನೇಹ ಎತ್ತುನಂಚಿನ ಕುಚೇರಿ ಆ್ಯಡ್ ಎತ್ತಿನಂಚಿನ ಭಕ್ತಿ ಐದು ಕೇವಲ ಒಂದು ಬಜೀದ ನೈವೇದ್ಯ ದೇವರಿಗೆ ಕೊಳ್ಳಿ ಅಕ್ಕಳಿಗೆ ಮಸ್ತ್ ಬಡವಾದಿತ್ತು ಅದೇ ಕೃಷಿಯೆಲ್ಲ ಆದಿತ್ತು. ಅಂಚಾದ್ರೆ ಬಡವರು ಕೃಷಿಗೆ ಬೋಡಿತ್ತಿನಂಚಿನ ಒಂಜಿ ಈ ಕೃಷ್ಣಗೆ ಜಾತ್ರೆ ಕೊಡೋಡು ಪಡ್ಕೊಂಡು ಒಂದು ಜಿಜ್ಞಾಸೆ ಇತ್ತು. ಬುಡೇದಿ ಅಂತೂ ಕೃಷ್ಣನ ಒಳ್ಳೆ ಕೃಷ್ಣನ ಕೇಳಿ ಭಾರಿ ಒತ್ತಾಯ ಅಂತಂದಿತ್ತವರು ಒಂದೊಂದು ಇತ್ತೇವೆ ಜಾನಕಿ. ಅಂಚಾದ್ರೆ ಅಕ್ಕಳೆಯ ಒಂದು ದಾಕ್ಷಿಣ್ಯ ಏನ ದೋಸ್ತಿದ ಗೆಳೆಯರ ಬಾಲ್ಯಕಾಲದ ಗೆಳೆಯರ ಜಾತಕ ನೋಡುವುದು ಕೇನಾರ ಬಾಯಿ ಬರ್ಪುಡಿ ಆತ ತನಕ ಬದಿಲಿನ ಕೊಡ್ತು ಹಸಿವು ನೀಗು ನಮಗೆ ಕೆಲಸವನ್ನು ಅನುಭವಿರಿ ಆತ ತನಕ ಕೃಷ್ಣೆಯ ಬದಿಲಿನ ತಿಂದಿದ್ದು ಒಂದು ಖುಷಿ ಪಡಬೇರಿ. ಆ ಖುಷಿ ಬಾಲ್ಯಕಾಲಕ್ಕೂ ನೆನಪು ಮಾಡ್ತದೆ. ಆರೋಗ್ಯ ಜಾತ ಮಾತ ಅಭಿಪ್ರಾಯ ಇತ್ತಿನ ಮನದಾಡು ಸಂಕಲ್ಪ ಇತ್ತಿನ ಅವು ಮಾತ ಪೂರ ನಿಂಚಿನ ಕತೆ ಅಜಾದ್ರೆ ದೇವಕೃಪೆ ಇತ್ತಿನ ನಾಡ ವಾರಿಯಿಂದ ಬಡತನ ದೂರ ಹಾಕಬೇಕು ಬಂದ ಉದಾಹರಣೆಯನ್ನು ಭಕ್ತ ಪೂಜೆ ಬಂದ ಈ ಪ್ರಸಂಗಗಳು ಇನಿ ಒಂದು ಅಂಪರ ಭಯಪಡುತ್ತಾ ಒಂದು ಅಪೇಕ್ಷೆ ಅಂತದಿದ್ದ ಆ ಅಪೇಕ್ಷೆಗೆ ಅಕ್ಕಳು ವಿಶೇಷವಾಗಿ ಪ್ರೀತಿ ಅಕ್ಕನ ಜಾನಕಿನ ಒಳಕೊಂಡು ಬರ್ತೇವೆ. ಅಂಜನೆ ರಾಮಣಿ ಸುಶೀಲಿನ ಒಳಕೊಂಡು ಹೋಗ್ತೇವೆ. ಅಂಜನೆ ಎಂಕಲ್ನ ಕಲೂರೇ ಅಕ್ಕಳು ಮಸ್ತ್ ಪ್ರಸಂಗಗಳು ಭಾರಿ ಅಷ್ಟೇ ಕಾರ್ಯಕ್ರಮದ ಆ್ಯಂಕರ್ ಆತಲ್ಲ ಅರಳು ಬೆತ್ತು ಯಕ್ಷಗಾನದ ಕಲಾವಿದರಾಗಲ್ಲ ಮೂರು ಚಿರಪರಿಚಿತರಾಗಿದ್ದು ಅರಳು ಹೋಗ ದೇವಾನಂದ ಭಟ್ರಂತೂ ನಮಗೆ ಗೊತ್ತೇ ಉಂಟು. ಯಕ್ಷಗಾನದ ಬಹು ಕಲಾ ವಲ್ಲಭ ಆಚಾರ್ಯ ಆಕುಳ್ಳಾಗಿ ಬರ್ತೇವೆ. ಅದನ್ನ ಜೇವು ಪುತ್ರಿ ಶುಭಂಜನ ಒಳಗೊಂಡು ಬರ್ತೇವೆ. ಅಂಚಾದ್ರೆ ಒಂದು ಭಾಗವತ ರಾತ್ರಿ ಗಣೇಶ್ ಮಯ್ಯ ಉಂಟೇನ 2 ಜನ ಭಾಗವತೇರಿ. ಅಂಚಾದ್ರೆ
ಲಕ್ಷ್ಮೀಧರ ಒಳ್ಳೆ ಇಲ್ಲ ಅಕಳ ತುಳುಬತ್ತೆ ನಕಲ ಸರಿ ಇನಿಯ 100% ಗ್ರಾಂಡರ್ನಾಗಲಿ ಪೂರ ಐತಿ ಇನ್ಮೇಲೆ ಮುಂಬೈಲು ಭಾಗವಹಿಸ್ತಾನಂಚಿನ ಒಂದೇ ನಮ್ಮ ಜಾತಿ ಪ್ರೇಮನ್ನು ಸೋಜವರು ಏನಂದ್ರೆ ನಮಗೆ ಮಸ್ತ್ ಜಾತಿಗಳಿಲ್ಲ ಮಸ್ತ್ ಮತಗಳಿಲ್ಲ ಓ ಮಾತ ಒಂಜೊಂಜಿ ವಿಶೇಷವಾಯಿನ ಖಾದ್ಯದ ಲೆಕ್ಕ ಐದು ಚಪ್ಪರಿಸೋರು ಐದ ಸ್ವಾದನ್ನು ನಮ್ಮ ಅರಳಿಸೋರು ಅವಾಗ ಮಾತ್ರ ಒಂದು ಗುಣಧರ್ಮ ನಮಗೆ ಸಿಕ್ಕರ ಸಾಧ್ಯಗಳು ಗುಣಕ್ಕೆ ಮಸಾಲ ಇಲ್ಲ ಅಂತಂತೇಳಿ ಅಂತಾದ್ರೆ ಭಕ್ತ ಪೂಜೆಯ ಮೂಲಕ ಕೃಷ್ಣನ ಅನಾವರಣ ಮಾಡಿ ಭಕ್ತನ ಶ್ರದ್ಧೆ ಭಕ್ತನ ವಾತ್ಸಲ್ಯ ಭಕ್ತನ ಅಂತಃಕರಣ ದೇವರಿಗೆ ಎಂಚ ಸೂಪಿನಿಂದ ಒಂದು ಕತೆ ನೆಟ್ಟು ಬರೋಣಂತ ಬಂದು ನಮ್ಮ ಎರಡು ಪಾತ್ರೆಗಳು ಶಾಂತಿ ಕೊಡುವ ಓಂ ಶಾಂತಿ ಶಾಂತಿ ಶಾಂತಿ. ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಮುರುಘನ
ಲಕ್ಷ್ಮೀದೇವಿ, ಸಮುದ್ರ ಮಾತನ್ನು ಚಿತ್ರಾಳಾದ ಲಕ್ಷ್ಮೀದೇವಿ, ಆಮೇಲೆ ವೈಕುಂಠದ ಹರಿಕೈ ಅಂಚಿತ್ತಿನ ನಾಲ್ಕೈತ ನಾರಾಯಣ ದೇವರು ವೈಕುಂಠ ಮತ್ಸ್ಯಕರ್ಮ ವರಹತ್ತ ನಾರಸಿಂಹ ವಾಮನ ಹಾಗ ರಾಮಕೃಷ್ಣ ಬೌದ್ಧ ಕಥೆ ఆయన భక్త అవతారాలను ఇంకొకటి తప్పింది. ఆ భక్త అవతారం ఇట్లా దేవుడికి 80 అవతారం ఇది ద్వాపర యుగ. ఈ ద్వాపర యుగ ఈ కృష్ణ ಹುಳ್ಳೆ ಅಂಚ ಆ ಕೃಷ್ಣನೇ ಏನು ನೆರವೇರಿಕೆ ಅಂಬತ್ತು ಪ್ರತಿನಿತ್ಯರ ಹುಳ್ಳೆ ಮುಖ್ಯರ ಕಪಿಲ ದರ್ಪಣಂ ಭಾನು ಭಾಗ್ಯವಂತ ಭೂಪತಿ ಆಚಾರ್ಯ ಅನ್ನದಾತ ಪ್ರಾತಃ ಪಶ್ಯ ಪತಿವ್ರತ ಹಿಂದೂ ಕೂಡ ಪ್ರತಿನಿತ್ಯ ಕಪಿಲವನ ಎತ್ತ ದರ್ಪಣ ಕನ್ನಡಿ ಭಾಗವತ ಸೂರ್ಯ ಭಾಗ್ಯವಂತ ಭೂಪತಿ ಒಳ್ಳ ಊರ ಅರಸು ಆಚಾರ್ಯ ಅನ್ನದಾತ ಆಚಾರ್ಯ ಒಳ್ಳ ಗುರುಕುಳು ಅನ್ನದಾತ ಒಳ್ಳ ಉಪ್ಪುಕೊಳ್ತು ಪ್ರಾತಃ ಪಶ್ಯ ಪತಿವ್ರತ ಪತಿವ್ರತ ಏನು ನಮ್ಮ ಇಲ್ಲೋಳು ನಮ್ಮ ಬೇಕಿನ ಅತ್ತ ಇದ್ದೇಳ ಆಳೆ ಮತ್ತೆ ಉಳ್ಳಾಳ ಇದ್ದೇ ಗೊತ್ತು ಅಂತ ನಮ್ಮ ಪ್ರತಿತಾಳೆ ಆಳು ಮತ್ತೆ ಮುಂದೇನು ಮಾಡ್ಬೇಡ ಅನುಷ್ಠಾನ ಇದು ಮಾಡ್ಬೇಡ ಇಷ್ಟೇ ಕೂಡ ಅಂದ್ರೆ அந்த எந்த ஸ்திதி சொல்லிருக்கு சுதாமே எனக்கு சூழ்நிலை ಗೊತ್ತಾಗುತ್ತೆ என்ன இது சொல்லியா தப்பி இது ఇంకొక జాగం అంటారా జాగం కింద జోకుడు అప్పుడే ఇంక నక్షత్ర చూడు చంద్ర చూడు జోకుడు ఉండేట ఏం జాతి ఒడితో పోడు తిట్టి ఎప్పుడు ఇలా బయట చూడవే అత ముందు ఇక్కడ స్థితి జాతి ఒడితో పోడు చంద్ర ఇలా ఒడి తప్పిదే ఆస్తి లోకము ఏకాదశి ఉందండి అలసత్వం కృష్ణవచ్చ కొన్ని శుక్రం அந்த எனக்கு திங்கட்டு 10-15 ஏகாதசி அந்த வீட்டாண்ட கைகாட்டி ஆறு பார்த்து 5 ಹೋಗ್ತೀನಿ ನಿತ್ಯ ಕೃಷ್ಣಗೆ ತುಳಸಿ ಅರ್ಚನೆ ನಿತ್ಯ ಕೃಷ್ಣಗೆ ತುಳಸಿ ಅರ್ಚನೆ
ಕ್ಷತ್ರಿಯ ವೈಶ್ಯ ಚತುರ್ವರ್ಗವು ಈ 4 ವರ್ಗದ ಬ್ರಾಹ್ಮಣ್ಯ ಮೇಲ್ವರ್ಗ ಅಂತ ಒಂದು ಲೆಕ್ಕಾಚಾರ. ಅವಾಗ ಬ್ರಾಹ್ಮಣಕ್ಕೆ ತಗೊಳ್ಳೋದು ಯಾರು ಹಾಕೊಂಡು ನಿಷ್ಠೆ, ಹಾಕೊಂಡು ಸತ್ಯ, ಹಾಕೊಂಡು ಧರ್ಮ, ಅವು ಮತ್ತು ಹೋಗಲಿಕ್ಕೆ ಕ್ಷತ್ರಿಯರಿಗೆ ಹಾಕೊಂಡ ಪಾತ್ರದ ಮುಖ್ಯ. ಪಾತ್ರದ ಸತ್ತಂಗ ಈ ಕ್ಷತ್ರಿಯ ಅನುಷ್ಠಾನ ಇದೆಯಲ್ಲ, ಆಗ ಬ್ರಾಹ್ಮಣ್ಯ ಒಳಿತು, ಬ್ರಾಹ್ಮಣ್ಯ ಒಳಿತು ನಾನು ಅನುಷ್ಠಾನ ನಿಮಗೆ ಅವು ಮುಖ್ಯ. ಈಗ ಪ್ರತಿನಿತ್ಯ ಪೂಜೆ ಅಂದ್ಕೊಳ್ಳಿ, அந்த பூஜை அனுப்பினாங்க நாமக்கல் விஜய அனுப்புறாங்க. புருஷனவனை இல்லை ஒட்டு அனுப்புறது அவன் பல ஆடைகளை இருக்கிறோம். ஐத்தாள் கைக்கு நீர் மாசம் ஒரு பொக்கலை அச்சம் அந்த ஓட சுஷிலா ಇಂಟಿ ಬಲೆ ಇನ್ನು ಕೆಲಸವಂತ ಮುಖ್ಯದ ಲಕ್ಷಣದನೇ ಎದನ್ನವೇ ಪುರುಷದ ನಮಸ್ಕಾರ ಲಕ್ಷಣ ಪುರುಷ ಆ ಕೊಡ್ತದೆ ಮಾತ್ರ ಪುರುಷಕ್ಕೆ ಎದನ್ನು ಪುರುಷ ನಮಸ್ಕಾರ ಅಂದ್ಕೊಳ್ಳಿ ಬಾಕಿ ಕೊಡ್ತದೆ ಎದನ್ನು ಪುರುಷ ನಮಸ್ಕಾರ ಬರೀತಿ ಅವು ಬೇಕು ಮಾತ್ರ ಅವು ಎಲ್ಲ ಬಂದ್ವಿ ಲಕ್ಷಣದ ಪುರುಷಕ್ಕೆ ನಮಸ್ಕಾರ ಅಂಶವನ್ನು ಕೊಟ್ಟು ಗಮನಿಸೋದು ఇంకా చుట్టమంతా ఇంటి వల్ల ఇంకా అయితే ఏ కలర్తోనే పుష్ప పోయాను ఓ పుష్ప పోయి మల్లిಗೆ ఆ పేరు ఓ పోయి రాజి ఓట్ల మందార ಪಾರಿಜಾತ ಓಟ್ಲ పుష్ప పోయిందా ನಮ್ಮದಿಲ್ಲದನೆ ಅವು ಕೂಡ ಬಿತ್ತುಲ್ಲನೆ ನವರ ಬಿತ್ತುಲ್ಲನೆ ಪುಷ್ಪ ಪುಷ್ಪ ಮುಟ್ಟಿಲ್ಲ ಹೌದಾ ಉತ್ತಮಂ ಸ್ವಯಾರ್ಜಿತ ಪುಷ್ಪಂ ನಮ್ಮ ಇಲ್ಲದ ತೋಟದ ಪುಷ್ಪನೇ ಮಾಡುವುದು ದೇವರು ಬೇರೆ ಬಡಿತ ಗಿಡಗಳು ತಕ್ಕೊಂಡು ಆಗಲೇ ಬೇರೆ ಹೋದ ಪುಷ್ಪಗಳ ಚಿತ್ರ ಇದೆ ಯಾರಿಗೆ ಆಗಲೇ ನಮ್ಮ ಪುಷ್ಪ ಪಡೆದು ದೇವರಿಗೆ ಅರ್ಪಣೆ ನಮ್ಮಲ್ಲಿ ಏನು ದೇವರಿಗೆ ಕೊಡ್ತೇವೆ ಆಗ ದೇವರಿಗೆ ಇದ್ದು ನಮ್ಮ ಪೂಜೆ
ಪುಷ್ಪಮಂತ ಕೊನೆತ ಮಾಲೆ ಮಾಲೆ ಒಣಗಿದ ಮಾಲೆ ಕೂಡ ಉಂಟು. ಪೂರ ಕಟ್ಟ್ಯಾನ ಅಪ್ಪ ಏನು ಹಾಕೋಣ ಅಂಪ ಏನಕ್ಕೆ ದಾರಿ ಪುಷ್ಪ ಹಾಕೋಣ ನೇರಕ್ಕೆ ಹೋಗ್ತಿದ್ಯಾ ಹಾ ಇದ ನಂಗೆ ಜಾಗಗಳು ಬೇಕಾಗಿತ್ತು ಮಾತ್ರ ಓಡು ಆಯ್ತು ಬೋಟ್ನ ಅಲಂಕಾರ ಹೋದ ನಾವು ಅನ್ಕೊಂಡು ಆಯ್ತು ಅರ್ಶನ ಅಂತ ನಮ್ಮ ಎಷ್ಟೊಂದು ಪಾಠ ಅಂತೇನೆ ದೇವರ ಅಭಿಷೇಕ ಅಂತ ಆಯ್ತು ಅಲಂಕಾರ ಅಂತ ಅದ ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ನಮಸ್ಕಾರ ಪ್ರಿಯೋ ಭಾನು ಅದ ನಿಮಗೆ ಅಂತ ಅದ ನಮ್ಮ ವಿಷ್ಣು ನಮ್ಮ ಕೃಷ್ಣನ ಮೂರ್ತಿ ಆಯ್ತು ಅಲಂಕಾರ ಪ್ರಿಯ ಆಯ್ತು ದೇವರಿಗೆ ಅಲಂಕಾರ ಅಂತ ಬಳಸಿ ನಂಬೋದು ಪುಷ್ಪ ನಂಬೋದು ಪತ್ರ ಪುಷ್ಪ ಫಲ ತೋರಿ ಇಷ್ಟೇ ಆಗ್ತಾನೆ ಅನ್ಬೋದು ನಮ್ಮ ಆಗ್ತದೆ అయితే సమర్పణ జాతకం అంట బజ్జీలు ఉండు ఉందా బెల్ల ఉండు బెల్లాలు ఉండదా అబ్బో బజ్జీల బెల్లాలు ఏదో ఒట్టుగా అవి ఏది తినేదే అసలు అది తీపి అది లేదా అనుసంధానం కాదు ఆ తీపిని దేవుడి మంచి జీవనం కోల్పోయి మోదకాతో అంటే ಗಣಪತಿ ದೇವರಿಗೆ ಕಂಬಿ ಚೌಕಿದ ಐತೆ ಸಂತಾನ ಇದ್ರು ಗಣಪತಿನ ಕೈತೆ ಒಂದು ಕೈತೆ ಕಣ್ಣು ಆಲೋಚನೆ ಕೆತ್ತನೆ ಕಟ್ಟಿ ಮೋದಕ ಪ್ರದೀಪದ ದೇವರು ಕರ್ಮದ ಸಂಕೇತ ಯಾರು ಕರ್ಮದ ದೀಪಗಳು ಅಂಗೈದು ಗಂಟು ಅಜ್ಜೆ ಗಂಟು ಕಷ್ಟ ಅವರ ಜೀವನದಲ್ಲಿ ದೀಪದ ಕಷ್ಟಗಳನ್ನು ಚಕ್ರವನ್ನು ಪರಿವರ್ತಂತೆ ಸುಖಾನಿ ದುಃಖಾನಿತ ದೇವರ ಚಕ್ರ ಉಂಟು ಅವು ಅವರ ಸಿಟ್ಟುಗೋಪುರ ಅವರ ಮಿತ್ತುಗೋಪುರ ಅಂತೆಯೇ ಜೀವನದ ಸುಖ ಬೆಟ್ಟದ ಕಷ್ಟ ಅವರ ಕರ್ಮದ ದೀಪ ಅವು ಸುಖ ಕರ್ಮದ ಗಂಟು ಅದೇ ಕಷ್ಟ ಅವು ಅನಿಸ ಆ ಗಣಪತಿನ ಕೈ ಬೆಟ್ಟನ್ನು ಯಾರು ಅವೇ ಮೂಲಕ ಬರ್ತಿದ್ದಿಲ್ಲ ಆ ರೀತಿಯಲ್ಲಿ ಜೀವನ ಐದು ಗಣಪತಿ ಮಂಚಕಜ್ಜಾಯ ಮೂರು ಲಾಭಕ್ಕೆ ಬರ್ತಿಲ್ಲ ಬೆಟ್ಟಲ್ಲ ಹಿಂಗೆ ತೀರ್ಥ ಪ್ರಸಾದ ಕೊಡೋದು ತೀರ್ಥಕ್ಕೆ ತಂದ ಅಶನಂ ಕಲಿತಿ ಸುರುಟು ತೀರ್ಥಕ್ಕೆ ಪ್ರಸಾದ ಆ ಅಭಿಷೇಕ ಅಂತ ತೀರ್ಥ ರಾಶನ ಎಷ್ಟು ಸರ್ತಿ ತೀರ್ಥ ನೋಡು ಜಾಯ ಕುಟುಂಬ ಆಯ್ತು ಆಯ್ತು ಬರ್ತೀವಿ ಆಯ್ತು ಸರಿ ಸಾಮಾನ್ಯವಾಗಿ ನಮ್ಮ ಮೂರ್ತಿ ಸಂಖ್ಯೆ ಒಂದು ನಿಮಿಷ ಒಳ ದೇವಸ್ಥಾನದ ಮಠಕ್ಕೆ ಹೋಗಿ ಮೂರ್ತಿ ಸುಟ್ಟು ಬರ್ತೀವಿ ಜನಗಳು ಕೈಯ ಕಾಣಿಕೆ ಮಾಡಿರಲ್ಲ ಅದರ ಹತ್ರ ಬರ್ತೀವಿ ಮೂರ್ತಿ ಸಂಖ್ಯೆ ತೀರ್ಥಕ್ಕೆ ಜಾಯಿಗೆ ಎನ್ನ ಕಡಿದ ಮತ್ತು ಪಾಪ ಪರಿಹಾರ ದೇವರೇ ಎರಡನೇದು ಪ್ರದಕ್ಷಿಣೆ ಜಾಯ ಎರಡನೇದು ತೀರ್ಥ ಜಾಯಗಳು ಎನ್ನ ಗೀತ ಮತ್ತು ಪಾಪ ಇತ್ತು ಪರಿಹಾರ ದೇವರೇ ಪ್ರದಕ್ಷಿಣೆ ಜಾಯಿಗಳು ನನ್ನ ಧರ್ಮ ಎಂದು ಪಾಪು ಈ ನರ ಜನ್ಮ ಎಂದು ಇಟ್ಟಿರೋದು ಏನು ಪಾಪ ಅಂತಲೇ ಕೊಟ್ಟಿಲ್ಲ ಏನು ಪಾಪ ಅಂತ ಗೊತ್ತಿಲ್ಲ ಏನು ನಮ್ಮ ಪಾಪ ಒಪ್ಪತ್ತು ಮಾಡಿದ ಪಾಪ 20 ಜನ್ಮಕ್ಕೆ ಸಾಕು ಗೊತ್ತಾಗ ಯಾರು ಬರ್ತಾಗಿದ್ದಪ್ಪ ಎಂತೆ ಜೀವನ ಬಂದ ಪಾಪ ಅಂತ ಮನುಷ್ಯರಿಗೆ ಬದುಕೆ ಹಾಕೋಣ ಐಕೆ ಕೆಲವು ಬರ್ಕೊಂಡು ನಮ್ಮ ಅಸಮ ಪ್ರಕಾರ ಪಾಪ ಅಂತ ಕೊಟ್ಟು ಆಸನ ನಾವು ಕೊಟ್ಟು ದೇವರ ಕೊಟ್ಟು ದೇವರ ಕೊಟ್ಟು ಆಸನ ಪ್ರಕಾರ ಇಪ್ಪು ಯಾರು ಬರ್ಕೊಂಡು ಗೊತ್ತಿಲ್ಲ ಪಾಂಡವರು ಆ ಪ್ರಾಂತೆ ನಮ್ಮ ಭಯಂಕರ ವಸ್ತುಗಳು ಅದ್ರ ನಮ್ಮ ಅಮ್ಮನ ಆಶಾನಗಳ ವಸ್ತುಗಳು ಅಪ್ಪಕ್ಕೆ ಹಿಂಸೆ ನಮ್ಮ ಹಿಂಸೆ ನಮ್ಮ ಹಿಂಸೆ ಅಪ್ಪರ ನೀರ ಕಷ್ಟದ ಆವು ಕೆಲವು ಬರ್ಕೊಂಡು ನಮ್ಮ ಕಿಟ್ಟೆವು ಕಷ್ಟದ ಆವು ತುಂಬ ಅಶನ ತಾವು ಅಹಿಂಸೋ ಧರ್ಮದ ಐಕ್ಯ ಬರ್ತದೆ ಹಿಂಸೆ ಆ ಕುಚ್ಚು ಬರ್ಕೊಂಡಿದ್ದೆ ಮಾಡಿದ್ದು ಕೀಟಗಳು ಕೀಟ ನಮ್ಮ ಕೈ ಫೋನ್ ಆಯ್ತು ನಮ್ಮ ಪಾಪದಲ್ಲಿ ಅಂತಾನೆ ಇದ್ದೇನೆ
ನಮ್ಮ ಅಂತ చెప్పి ಆತೆ ಪಾಪ ನನಗೆ ಪಾಪ ಕೊಡಿ ಈ ಪರಿಹಾರಕ್ಕೋಸ್ಕರವಾಗಿ ದೇವರೇ ಕೃಷ್ಣ ದೇವರೇ ಪಾಪದ ಲೇಪ ಎಂದು ಸುರುಕಾಗೋಣ ದೇವರೇ ಇನ್ನು ಸಾಕ್ಷಾತ್ ಲೋಕಲೇಖ ಅಂದರೆ ನಮ್ಮ ಮುಂದೆ ಬರುತ್ತೇನೆ ನಿಮ್ಮನ್ನ ಅನುಸಂಧಾನ ಏನು ಅಂತರ ಆಪಣ ಆತೇನೆ ಅಂಪಣ ಆನಂದ ಅಂತ ಪ್ರಸಾದ ಎತ್ಕೊಂಡ ತೀರ್ಥದ ಎತ್ಕೊಂಡ ಆನಂದ ಓ ಯಾರು ಒಂದು ಗಟ್ಟಿ ತುಂಬ ಕೈ ಕಡೆ ಕೈ ಈ ನಿಂಗುಳೆನೋ ಭಕ್ತಿ ಬಾಬು ನಿಂಗುಳೆನೋ ಭಕ್ತಿ ಬಾಬು ಪ್ರಸಾದ ಎತ್ತಂದು ಆರೋಗ್ಯ ಎತ್ತಂದು ದೇವರ ವಿಗ್ರಹಂతో ಎದುರು ನಮ್ಮ ಕಣ್ಣ ಈಗ ಎತ್ತಂದು ಚೋಪ್ರು ಅಮ್ಮ ಅಮ್ಮ ಬಡವು व्यवस्था
ಅಂಚಾತಿ ಏನು ಪೂಜೆನೇ ಉಂಟಂತ ಈ ಪಂಪುಣನ ಅದು ಪೂಜೆ ಕೂಡ ಅಮ್ಮ ದೇವರಿಗೆ ಕರುಣೆ ಬರ್ತೇನ ದೇವರಿಗೆ ಕರುಣೆ ಬಂತು ರೀತಿ ಈ ಪಂಪುಣನ ಅಂಚ ಪಣನ ನಮ್ಮ ಬಡಪಕ್ಕ ಜೋಪಳಿಗೆ ಕೊಳ್ಳಿಯಲ್ಲಿ ಜಾಗ ಐತಿ ಒಂದು ದುಃಖ ಜೋಪಳಿಗೆ ಅಂಗಿ ವಸ್ತ್ರ ಐತಿ ಇಂತು ಸುತ್ತರ ವಸ್ತ್ರ ಎಲ್ಲ ಐತಿ ಎರಡೇ ವಸ್ತ್ರ ಕೂಡ ಎರಡೇ ವಸ್ತ್ರ ಒಂದೇನು ಸುತ್ತ ಉಂಟ ಒಂದು ಎಲ್ಲ ಬಹುಶಃ ನೀಟಾಗಿ ಸುತ್ತರ ಹೋಗಿ ಹಾಕಿದ್ದ ಅವೆಲ್ಲ ವಸ್ತ್ರ ಅರ್ಥನೇ ಸೋಹನ ಜಾಗ ಐತಿ ಸುಶೀಲ ಬಂಟಿಗೆ ಜಾಗ ಐತಿ ವಸ್ತ್ರಕ್ಕೂ ಜಾಗ ಐತಿ ಚರಕ್ಕೆ ಎಣ್ಣೆ ಐತಿ ಇದು ಬಂದಿತ್ತು ನಮ್ಮ ವೇದನೆ ಅಂದು ಮತ್ತು ಬೇಜಾರಾದ ಅಂದು ಅಣ್ಣ ಆ ಕಾರಣಕ್ಕೋಸ್ಕರ ದೇವರ ಅವಹೇಳನ ಬರೀತಿ ದೇವರ ಏಳು ಆಯ ಕರುಣಾಕರ ಆಗ ಕರುಣ ಉಂಟು ಅವರಿಗೆ ನಮಗೆ ಇಷ್ಟೇ ಕೊಡ್ತೀರಿ ಆಗ್ತಿ ನಮಗೆ ಇಷ್ಟೇ ಕೊಟ್ಟು ನಮಗೆ ಇಷ್ಟೇ ಕೊಡುತ್ತದೆ ಬಂದಿದೆ ಆಯ್ತು ಕರುಣಿಂದ ಇದ್ದ ಆಗ್ತಿ ಆಯ ಕರುಣ ಆಯ ಮುಟ್ಟಿದ್ದಲ್ಲ ಆನಂದ ಉಂಟು ಆಯ ದೇವೆ आपका तिरस्कार आपण ತಿರಸ್ಕಾರ ಅಂತ ಅಣ್ಣ ದೇವರ ಬೇಡ ಬೇಡ ಇನ್ನು ಧ್ವನಿಗೆ ಜಾಯಿಗೆ ಆಗಿ ಗೊತ್ತಾಗ್ರಿ ಅಂತ ಒಂದು ಪ್ರಶ್ನೆ ಬರ್ತಾರೆ ಏನು ವಿಷಯ ಅಂಬೋಣ ಅಂದ್ರೆ ಇನ್ನೂ ಬಡತನವಾಡಿ ಇನ್ನು ದುಃಖವಾಡಿ ಅಂತ ಅರ್ಥ ಈ ದೃಷ್ಟಾಂತ ಬಂದ್ರೆ ನಮ್ಮಲ್ಲಿ ಇರ್ತಿರ್ತಾರೆ ಇನ್ನೊಂದನ್ನು ಎರಡೇ ವರ್ಷ ನಾಯಿಗೆ ಕೊಂಡು ಹೋಗ್ಬೇಕು ಒಂದು ಸುತ್ತುಂಟಾಳೆ ಬೇಕಂತೆ ಆಗಿದ್ದಾಳೆ ಏನೋ ಇದ್ದಾಳೆ ನಟ್ಟೆಲ್ಲ ಬರ್ತೇವೆ ಆಗೆಲ್ಲ ಕೊಂಡೋಗಿತ್ತು ಪುರುಷ ಇಟ್ಟೆ ಅವಳ ಆಗೆ ಅವಸ್ಥೆ ಕೊಡ್ತಾರೆ ಬೆಳಿಗ್ಗೆ ನಾವು ಒಳ್ಳೆ ಬರ್ತಾರೆ ಹಾಗೆ ನಮಸ್ಕಾರ ಅಯ್ಯೋ ಪುರುಷ ಹೇಳ್ತಾರೆ ಸ್ವಾಮಿ ಎರಡೇ ವಸ್ತ್ರ ಇದ್ದನ ಒಂದು ಸುತ್ತ ಒಳ್ಳೆ ಏನಾಗಿದ್ದು ವಸ್ತ್ರ ಸ್ವಾಮಿ
ಸಮಾಧಾನ నాకు సత్యం ఏ పొత్తు గుడ్డే ఆ తనగా ఈ కొన్నాళ్ళ వైరాగ్యం అంతా ఆడుతున్నాడు ఇంకున్న దాన ధర్మన ఇంకున్న పూజన పురస్కారన ఎంచిన దానం సుత్తల వస్త్రది ಎಲ್ಲ ಜಾತ ಕೋಟೆಗೆ ಕೂಡ ದೇವರು ಆಯೇ ಬ್ರಾಹ್ಮಣ ಆಯೇ ದೇವರಿಗೆ ಒಳ್ಳೆಯ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು అక్కడ వాళ్ళ మమ్మల్ని ఆ ఊళ్ళో ఉంటుంది అప్పుడు దగ్గర పోతే ఆ ఇంట్లో ధర్మం కదా ఆ ఇంట్లో ధర్మం కూడా నేను దేవుడే కేంద్ర జాయ నుంచి అంతా అన్నట్టు ఇన్నాళ్ళ కానీ కేంద్ర పిజాడాడు అట్లా లేదు మరి స్వామి గుర్తొస్తాను ఓ అబ్బాయి నుంచి ఒకటి కాదు కాబట్టి మళ్ళీ నీకు ಬಂದ ಸಂದರ್ಭ அந்த ಏನು ಉಪಯೋಗ ಆ ಮಟ್ಟಕ್ಕೆ ಸ್ವಾಮಿ ವಿಜಯಕ್ಕೆ ಇರ್ತದೆ ಇಂದು ಮತ್ತಲ್ಲ ಏನೇ ಮಟ್ಟಕ್ಕೆ ಇಂದು ಇಲ್ಲದೆ ಕನ್ನಡ ಹೋಗ್ತಿದ್ದೆ ಅಂತ ಓಡೆ ಮುರಾಜಿ ಒಂದು 10 ಸೀರೆ ಕೊಂಡ್ಕೊಳ್ತೇ ಬೇರೆ ಬಿಡಿಸು ಎಂದ್ರೆ ಹೊರ ಸೀರೆ ಸುತ್ತು ಎಷ್ಟು ಮೂರು ಮಟ್ಟಕ್ಕೆ ಸೀರೆ ಸುತ್ತು ನಾವು இந்த ಒಂದು ಸೀರೆ ಕೊಟ್ಟು ಏನಿರುತ್ತೆ ಏನು ಜನಗಳ ಪ್ರವೃತ್ತಿ ಇಲ್ಲಿಗೆ ಬರ್ತದೆ ನಾಯಕ ಈ ಆಲೋಚನೆ ಬಂದಿತ್ತೆ ಓವು ಮಠ ಓವು ಸ್ವಾಮಿಗಳು ಆ ಊರ ಕಥೆಗೆ ಮಠಗೇನು 6 ಕೊಡ್ಬೇಕು ಆ ಸ್ವಾಮಿಗಳಿಗೆ ಅದು ಸನ್ಯಾಸಿಗಳು ಅದಕ್ಕೆ ಸೀರೆ ಬರ್ತೀವಿ ಅದಕ್ಕೆ ವಸ್ತ್ರ ಬರ್ತೀವಿ అప్పుడు ఈశ్వరుల ఈశ్వరుడు పెట్టనుకుందా నేను పోతున్నా దిక్కే అమ్మదాటున్నారు అక్కడ వస్త్రం బాగుంటే కథ ఏముంది అంటున్నాను దేవ దృష్టాంతం పురుషే వస్త్రం ఏది దానాలంటే కదా వేరే దేవే కొట్టుకోలేదు కాబట్టి ಏನಿಂದ ಕೊಟ್ಟು ನನಗೆ ಇದು ಜೋಕುಳು ಬಿಡ ಬೇರೆ ಇನ್ನೂ ಜಾಸ್ತಿ ತಿಂಗಳ ಒಂದು ಬಾಲ್ಯ ಅಂತೆಯೇ 15 ವರ್ಷದ ಒಂದು ಬಾಲ್ಯ ಆ ಬಾಲ್ಯನ ಅಪ್ಪ ನಾವು ಸಾಕು ಇದ್ದ ಹಸಿವರಿಗೂ ಅಳಲುವ ಶಿಷ್ಯಕ್ಕೆ ಹೊಸದು ಮೊರೆ ಹಾಲು ಕೊಟ್ಟು ಸಲಹುವಳು ಅಮ್ಮ ತನ್ನೆಯನ್ನು ಬಿಡಿದಪ್ಪಿ ಮನಕ್ಕೆ ಆನಂದ ತಂದುಕೊಳ್ಳುವ ಒಂದು ತಂದೆ ಈ ಲೋಕದ ಬೆಳಕಿಗೆ ನನ್ನನ್ನು ನೀನು ತಂದೆ ತಂದೆ ಅಪ್ಪ ಆ ಬಾಲೆಗೆ ಭಾರಿ ದೊಡ್ಡ ಸಂಕೊಟ್ಟು ಅಲ್ಲಿಗೆ ನೀರು ಬಿಸಿ ಅಲ್ಲ ಬಾಲೆ ಬೀಗಿಸಿ ಅಲ್ಲ ಕೂಡ ಇದೆ ಅಮ್ಮ ಆರು ತಿಂಗಳ ಬಾಲೆಗೆ ಅವೇ 15 ವರ್ಷದ ಬಾಲಿಗೆ ಆಹಾರ ಕೊಡ್ತಾರೆ ಕೊಡಪಡ ಇದ್ದಿ ಅವಳು ಗಂಜಿ ಒಂದು ಚಟ್ನಿ ನಾಳೆ ತಿಂದು ಬಂದ ಅವೇ ಅಪ್ಪ ಹೇಳ್ಕೊಳ್ಳಂದ ಜಾಯ ಬಂದವರು ನಮಗ ಸಮಸ್ತ ಲೋಕದ ಕೂಡ ನಮ್ಮ ದೇವರಿಗೆ ಎಂಜೆಂಜ ಓಡು ದೇವರಿಗೆ ಖಂಡಿತ ದೇವರಿಗೆ ಆವಾಗ ನನಗೆ ಕಮ್ಮಿ ಆಗಿರ್ತೀವಿ ಬೆಟ್ಟದ ಮೇಲಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ಯಾರು ಒಬ್ಬ ನೈದ್ಯ ಒಂದು ದೊಡ್ಡ ನಾವು ಕಲ್ಪ ವೃಕ್ಷ అయితే ముందే బాగా ఉక్కిలి తెన్ని బొండ అది సక్కగా బాగా పడేది అవుతే అక్కడ ఏ ఆ కాలంలో ఆ కొడుకు ఏదైతే లోపు కొడుతుందో ఏదైతే కొడుతుంది ನಮಗೆ ಬಡತನ ಈ ಬಂತು ನಾವೇ ತಿನ್ನುತ್ತು ಎಲ್ಲ ಸಿರಿತನ ಬರು ಕೃಷ್ಣೇ ಆಯ ವಿಷ್ಣು ಆಯ ಆ ವಿಷ್ಣುನ ರಾಮನೇ ಲಕ್ಷ್ಮಿ ಅಧಿಪತಿ ಹೋಯ್ತು ದ್ರವ್ಯ ಅಂತಿತ್ತು ಲಕ್ಷ್ಮಿ ಕಟಾಕ್ಷ ನಂತು ಬರು ಆ ಅನುಗ್ರಹ ಹಂಪಿ ಅವನ ಪಾಪ ಸಮಾಧಾನ ಈ
ಯಾವುದು ಬಾಲ್ಯದ್ದು ಹಾ ಗುರುಗಳೊಟ್ಟಿಗೆ ಅಂದ್ರೆ ಕೃಷ್ಣನೊಟ್ಟಿಗೆ ವಿದ್ಯಾಭ್ಯಾಸ ಬಿಡುದು ಅಂದ್ರೆ ಅವ್ರು ಸಾಂದೀಪಿನಿ ಗುರುಕುಳು ಅವ್ರು ಸುಮಾರು ಜೋಕುಳು ಇತ್ತ ಅಂದು ಇವುಗಳೆಲ್ಲ ಕೃಷ್ಣಲ ಎಟ್ಟೆಗೆ ಕೃಷ್ಣ ಒಟ್ಟಿಗೆ ಇದ್ದಾನೆ ಅಂದ್ರೆ ಜಾಯ ವಿಷಯ ಹಾ ಭಗವಂತ ಪಂಡು ಅಂದ್ರೆ ಕೃಷ್ಣ ಭಗವಂತನಿಂದು ಭಗವಂತ ಆಯನೇ ಭಗವಂತೆ ಆಯನೇ ದೇವರು ಅಂದು ಕೃಷ್ಣನಿಗೆ ನಮ್ಮ ಕಷ್ಟನವರ ಮಾಡೋಣ ಹಾ 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 ಕೃಷ್ಣನ ಪನ್ನಡು ಬಂದ ಕೃಷ್ಣ ದ್ವಾರದಿಗೆ ಹೋದು ಬರುಳಿಯದವರ ಓ ಕೃಷ್ಣನಡೆ ಹೋದ್ರು ಆಯನೇ ಸೂತು ಆಯದ ಕಷ್ಟನ ಪಣೊಳಿಯದ ಪಂಡಕ್ಕೆ ಬರುವಂತ ಈ ಪಂಡ್ಕೊಳನ ಅಂದು ಅವು ಹೋಗಲಿ ಈ ಎಚ್ಚರಿಕೆ ಲಾಯ್ಕಾನ ಕಾಲಿ ಕೈ ಕಾಲಿ ಕೈ ಅಪ್ಪಗೆ ಪೂಜೆ ಮುಗಿದು ಸುಧಾಮಿ ಬ್ರಾಹ್ಮಣೇ ಯದುಕುಲ ರಾಜನರ ಸೂರಿ ಬಿರಾಟಗ ಯದುಕುಲ ರಾಜನರ ಸೂರಿ ಬಿರಾಟಗ ಮೂಜಿ ಪುಂಡಿದ ಬಜಿಲೆ ಅಟ್ಟದ ಕೊಡಿಯಳಾರಮಣಿ ಮೂಜಿ ಪುಂಡಿದ ಬಜಿಲೆ ಕಟ್ಟದ ಕೊಡಿಯಳಾರಮಣಿ ಪೂಜೆ ಮುಗಿದು ಸುಧಾಮಿ ಯದುಕುಲ ರಾಜನು ಸೂಯರೆ ಅಪ್ಪಗ ನಮ್ಮ ಕಷ್ಟ ಪರಿಹಾರಕ್ಕೂ ಕೃಷ್ಣನ ಕಂಡಗ ಹೋಗುತ್ತದೆ ಎಂದು ಇನ್ನು ಮಾತಾಡತ್ತ ನಿಂಗೆ ಗೊತ್ತಾನೆ ಸುಶೀಲಾ ಇನ್ನು ಈ ಆಟ ಮಣ್ಣ ಆದೊಂದು ಮಾತಾಡ ಪ್ರತಿ ಒಂದಕ್ಕೂ ದೇವರು ನಮ್ಮ ಒಳೆ ಇದ್ದಿದ್ದು ಪಾತ್ರೆಯನ್ನು ಪಡ್ಕೋಬೋದು ಪ್ರತಿ ಒಂದಕ್ಕೂ ದೇವರು ನಮ್ಮ ಒಳೆ ಇದ್ದಿದ್ದು ನಮ್ಮ ಕೈಕಾಲನ್ನು ಪಂದೋಗ್ಬೋದು ಇಟ್ಟಿಂದ ಊರ ಇದ್ದಿ ಕೈ ಪಂದೋಡಿಂದ ಆ ಕೈತ ಅಭಿಮಾನಿ ದೇವತೆಗಳು ಕೊಡ್ಬೋದು ಕಾಲು ನಡಬೋಡಿಂದ ಕಾಲು ಅಭಿಮಾನಿ ದೇವತೆಗಳು ಓಡು ಕೆವಿ ಸರಿ ಕೇಳೋಣ ಕೆವಿದು ಅಭಿಮಾನಿ ದೇವತೆಗಳು ಕಣ್ಣು ಸರಿ ದೃಷ್ಟಿ ಸೋಜೋಣ ಕನ್ನಡ ಅಭಿಮಾನಿ ಅವು ಕೂಡ ಇದ್ದಾರೆ ಆಪೋಸಿಟ್ ಕಣ್ಣಿಂದ ಬೆಳಗ್ಗೆ ಮಂತ್ರಿಗಳ ದೃಷ್ಟಿ ಉಂಡ ಪ್ರಾಯಕಾಲ ತಗೊಂಡು ಕಿನ್ನ ಪರ ಅಂತ ಏನು ದೃಷ್ಟಿ ಕೂಡ ತೆಗೆದುಕೊಂಡ್ರೆ ದೂರ ಸರಿ ಉಂಡ ಕೈಕಾಲಿದ್ರೆ ನಡ್ಕೋರ ಮಾತಾಡ ಹಾಕೊಂಡು ಬಂದವರು ಹಾಕೊಂಡು ಐಕಿ ಏನು ಈ ನಾಲಿಗೆ ನರಪ್ಪು ಗುಣ ಹೇಳಿ ಹೌದು ಆ ದೇವರ ಕೃಷ್ಣ ಇದ್ದ ನಾಲಿಗೆ ಗುಳಿಗೆ ఆయనే పడినాక ఎత్తుకుంటే జాయి పట్టి బాయి పాత అక్క వాదాలకు ఏది ఎంచకూడదు నడకూడదు ఆయ సూత్రధారి పాత సూత్రపడ్డ బళ్ళు ఆ బళ్ళు తిట్టి నేరొద్దు గొంబె ఆ గొంబె రెండు బళ్ళు ఆ గొంబె ఒక్కటేనా కూరి బళ్ళు దగ్గరికి కాబట్టి అడుగు పిలవని ఆ గొంబె ఆ గొంబె అనుకోకుండా ఏరి అది సూత్రధారి ಆ ಸೂತ್ರಧಾರಿ ನಿಂತಿದ್ದು ಕಥೆಯಲ್ಲಿದ್ದರೆ ಒಂಬೈದಾರು ಸಿಕ್ಕುಗಳು ನಮ್ಮನ್ನ ನಿಂತೇನೆ ನಮ್ಮ ನಿಂತಿರೋ ಒಂದು ಗೊಂಬೆ ಗೊಂಬೆ ನಾನಿದ್ದದ್ದು ಇದ್ದೇನೆ ಮಾಡಿದ್ದೆ ಹೇಳಿ ಆ ಶಿಕ್ಷೆಗೆ ಬಂದಿದ್ದು ಪೂರ ಆ ಪ್ರೇರೇಪಣೆಯಿಂದ ಊಟ ಹಾಕಿ ಆ ಪ್ರೇರೇಪಣೆದಂತೆ ಊಟ ನಡೆದು ಸತ್ಯನೇ ಮುಂದೆ ಸತ್ಯ ಸರಿ ಪೂಜೆ ಮತ್ತೆ ಇದ್ದೆ ಸುಶೀಲ ಓಪಣ ಸೀದಾ ಅಂಜನ್ ಹೋದ್ರೆ ಅವನು ದೇವಸ್ಥಾನಕ್ಕೆ ಹೋದಾಗ ಖಾಲಿ ಬೈಕ್ ಹೋದ್ರೆ ಅವನು
ಮಠ ಮಂದಿರಕ್ಕೆ ಹೋಗಲ್ಲ ಜಾಗಂದ್ರೆ ಅವರು ಉಳ್ಳೇರು ಮುಂದೆ ಸ್ವಾಮಿ ಉಳ್ಳೇರಿ ಇದ್ದಾರೆ ದೇವರು ಉಳ್ಳೇರಿ ಅಂತ ತೆಗೆದು ಬೋಲೆ ಆ ಸ್ವಾಮಿಗೆ ಕೊಂಡೆ ಅಪ್ಪ ದೇವರಿಗೆ ಬೋರ್ಡ್ ಹಾಕೊಟ್ಟು ನಾನು ಸ್ವಾಮಿಗೆ ಬೋರ್ಡ್ ಹಾಕೊಟ್ಟು ನಾನು ಸ್ವಾಮಿಗೆ ಬೋರ್ಡ ಸ್ವಾಮಿಗೆ ಅಸನ ಹೋಗ್ರಿ ಹಾಕಿ ಉಪವಾಸಗಳು ಹಾಕೊಡು ಜಲ ಪರಣ ಅಸನ ಉಟ್ಕೊಂಡ್ರೆ ಜಲವನ್ನ ನೀರು ಬರ್ಕೊಂಡ ಅನ್ನವನ್ನ ಹೀರೆ ತಿಂದಿದ್ದು ಬಂದು ಹಿಂಗೆ ಉಪ್ಪಿನಾಡು ಹಾಗಾಗಿ ಅಸನ ಹೋಗ್ರಿ ಅಸನ ನಮ್ಗೆ ಬೋರ್ಡ ಅಪ್ಪ ತಿಂಗಿ ಇವತ್ತು ನಮಗೆ ಆಯ್ತಾ ಈ ಕೊಡಿಯಲ್ಲ ನಿಂಗೆ ದೇವರು ಕೊಟ್ಟು ಐದು ಮಲ ಕೊಟ್ಟು ದೇವರೆಲ್ಲ ದೇವರೇ ಕೊಟ್ಟು ನಮ್ಮ ದೇಶ ಆಗಿ ನಮ್ಮ ದೇವರೇ ಕೊಡ ದೇವರೇ ಕೊಟ್ಟು ಫಲ ಬೆಚ್ಚ ಹಂಪಡ ಇನ್ನು ಕರ್ಕೊ ನೀ ಹಂಪು ಹೋಗಿ ಅಂಚ ದೇವರೇ ಜಾತನ ಕೃಷ್ಣನ ಕೊಡಬೇಕು ಜಾತನ ಜಾತ ಕೊಡ್ಕೊಳ್ಳಿ ಗಂಜದಿಲ್ಲದು ಸೌಭಾಗ್ಯಕ ನಿಲ್ಲೋಡು ಸತ್ನಾಡು ಮುಜಿಕ್ತು ಕೋಡೆ ಅದು ಗೊತ್ತಾತ ಅವಳು ಅರೆದುಕೊಂಡ್ರೆ ಸಾಯ ಕೂದಿತ್ತೆ ಸರಿ ಅದನ್ನೆಲ್ಲ ಕೊಡ್ಬೇಕು ಅಪ್ಪುಕೊಳ್ಳುವಂತ ಮೂಜಿ ಪುಟ್ಟಿ ಬಜ್ಜಿಲು ಉಂಟು ಬಜ್ಜಿ ಉಂಟಾ ಆಮೇಲೆ ಕಟ್ಕೊಳ್ತೆ ನಿಮ್ಗಳು ವೈರಸ್ ಕೊಡ್ಲಿ ಸುಗ್ಗಿದ್ದು 5 ಕಟ್ಕೊಳ್ತೆ ನೂರು ಹೊಟ್ಟೆ ಉಂಟು ಇದಕ್ಕಿಂತ ವೈರಸ್ ಈ ವೈರಸ್ ಈ ಹೊಟ್ಟೆ ಏನಂತೆ ವೈರಸ್ ಒಂದು ನೀರೇ ಮಾಡಿ ಕಟ್ಕೊಳ್ತೆ ಅವು ಗೊತ್ತಿವತ್ತೆ ಒಂದು ನೀರೇ ಕೊಡಿ ಅಂತ ಇನ್ನೊಬ್ಬ ಕಟ್ಟಿಲ್ಲ ಕೊಡಿ ಅಂತ ನಿಮಿಷ ಮತ್ತೊಂದು ಬಾಯಿಗೆ ಕೂತ್ಕೊಳ್ಳಿ ಆಗತ್ತೆ ಸ್ವಾಮಿ ನಿಗಳು ಕಾರ್ಯಕ್ರಮ ಕೃಷ್ಣನ ಕೂತ್ಕೊಳ್ಳಿ ಆ ಜೋಗಳು ಬಂದ ಆ ಜೋಗಳಿಗೆ ಸಮಾಧಾನ ಉಂಟು ಅಲ್ಲ ಎಂತ ಚೂರು ಅಲ್ಲ ಆ ಬಾಲಕ್ಕೆ నేను ద్వారకి పిల్లడి అంత కొత్తాను ఈ పండగ అప్పుడు అబ్బాయి కృష్ణాష్టమి గారు ద్వారకి పిల్లడి అంటే నన్ను మళ్ళా పోవడానికి గారు పడతాను వాళ్ళని అంత జోకుడు కాకుండా జోకుడు తప్పుడు చెప్పు అలా ఆయన ఒట్టి కేట వాసుదేవి ఎంత ఆయన కూడా అబ్బాయి ఇంక ద్వారకి పోకుండా గొప్పగా ముందుకొని ಬಾಲೆದ ಮನಸ್ಸು ಅವನು ಹೆಚ್ಚಿನ ಒಬ್ಬರೇ ಕೃಷ್ಣದೇವರ ಆನಂದಕ್ಕೆ ಅಂತ ಆನಂದ ಅಲ್ಲ ತಿರ್ತೋಯಿ ಬರ್ತೆ ఆయన ಮೊದಲು ಪುರುಷೋತ್ತಮ ಎಂದು ಹಾಯಿ ಬಂದು ಜಾಗ ಕುದುರೆ ಕೃಷ್ಣದೇವರ ಕುದುರೆ ಮಾಡುತ್ತಾರೆ ಕೃಷ್ಣದೇವರು ಕುದುರೆನ ಆನೆ ಸುಮ್ಮನೆ ಜೋಪುಳ ಮನಸ್ಸು ಅಯ್ಯೋ ದೇವರು ಆ ಆನೆ ಕುದುರೆಯನ್ನು ನಮ್ಮ ಬದುಕು ಸಾಕು ಅಂತ ಅದು ಮತ್ತೊಬ್ಬರು ಜೋಪುಳ ಮನಸ್ಸು ಅಂತು ಈಗ ಸಮಾಧಾನಕ್ಕೂ ಎಲ್ಲ ಜಾಗ್ರತೆ ಇದ್ದಾನೆ ದೇವರ ಭಜನದೊಂದು ಕೂಡ ದೇವರ ಕಷ್ಟ ಪರಿಹಾರ ವಿಶ್ವಾಸ ವಿಶ್ವಾಸ ಫಲದಾಯಕ ನಂಬಲಾಗಿ ಏರಿ ಕಣ್ಣಿಗೆ ಸೋಜಂತ ದೇವಿ ಆ ದೇವಿ ಓಡಿದ್ರೆ ಓಡುವುದು ಅಲ್ಲಿ ಅದು ಏನಿಲ್ಲ ಸ್ವಲ್ಪ ಸಾಲಾಗ ಹೊರಗೆ ಒಳಗೆ ಮೇಲೆ ಕೆಳಗೆ ಅವನಲ್ಲದೆ ಮಂತ್ರಗಳಿಗೆ ಒಳ್ಳೆಯ ಅನುಸಂಧಾನ ಉಂಟು ಇಲ್ಲ
ಮಾಡಲಿಕ್ಕೆ ಸಾಧ್ಯತ? ಸುಮಾರು ದೂರದ ಮುಂಬುಡೆ ನಡೆದೊಂದು ಬಂತೆ. ಎಲ್ಲರೂ ಸೂಟು ಕೆಲವು ಜೋಗಳು ದೂರ ಉಂಟು ಎಂತದ್ದು ಕೈ ಕೆಳಗಡೆ ಧೈರ್ಯ ಆ ಜೋಗಳು ಇತರೆ ಕಲ್ಲು ಇನ್ನು ರೂಪ ಅಂತ ಸೋಜನಗಳಿಗೆ ಈತಿದ್ದ ಕುಜಲು ಈತಿದ್ದ ಗಡ್ಡ ಕುಂಜಿ ಪಟ್ಟದ ವೈರಸ್ ಮತ್ತೆ ನನ್ನ ತುಂಬ ಕೊಡ್ತಾ ಮಕ್ಕಳು ಆಡಿಸುವಾಗ ಮಡದಿಯಳು ಅಕ್ಕರೆಯವಳು ನುಡಿಯುವಾಗ ರಥ ದುರಗವನ್ನು ಏರಿ ಹೋಗುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣ ಕೃಷ್ಣ ಪ್ರತಿ ಕ್ಷಣದ ಪಡೆದೆ ರಥದಲ್ಲಿ ಎಲ್ಲಿದ್ದ ನಡೆದಂದು ಹೋಗುಂಡೆ ಹಿಂಗೆ ರಥ ನುಡಿ ಕೈಕಾಲಗಳ ಗಟ್ಟಿ ಕೊಡ್ತಾರೆ ಏನು ಯೋಜನೆ ದೂರ ಇಟ್ಟಿದ್ದ ಜಾನ ನಡಪದ ಜಾನ ಆರೋಗ್ಯ ಸರುತ್ತ ತೋಟದ ಸಿಕ್ಕು ನೀರಿದೆ ಪಂಚವ ಆನಂದ ಜೊತೆ ಅದು ಆರೋಗ್ಯ ಕೊಟ್ಟೆ ನೀವು ಬಂದು ದೇವರು ಜನಾರ್ದನ ಸ್ವಾಮಿ ಜನಾರ್ದನ ಜಯ ಜನಾರ್ದನ ಜನಪ್ರಯುಕ್ತ ಅಂತ ಜನಾರ್ದನ ರಕ್ಕಸರ ಬೆತ್ತೊಂದು ಜನ ಆ ರಕ್ಕಸರ ಮಾಡ್ತಾರೆ ಜನಾರ್ದನ ಜನಾರ್ದನ ಸ್ವಾಮಿ ಕೃಷ್ಣ ನೆನೆತಂದು ಏಳು ಯೋಜನ ದೂರ ರಾಜ ಬೀದಿ ಐಕ್ಯಕ್ಕೆ ಏತೇತು ಮರಳ ಇದು ಕೃಷ್ಣನ ರಥದ ದ್ವಾರಕಾ ನಗರ ವೈದ್ಯ ಸುಂದರ ಬಾಗಿ ದ್ವಾರ ಬಾಗಿಲು ಕಾರಣ ಅಂತಿದ್ದಿ ಐಕ್ಯಕ್ಕೆ ಕಂಬ ಏಕಕ್ಕೆ ಒಂದು ಸಾವಿರ ಕಂಬ ದ್ವಾರ ಪೂರ ದ್ವಾರ ಮುಕ್ತ ದ್ವಾರ ಅಂತಿತ್ತು ದ್ವಾರಕೆಗೆ ಬಾಗಿದ್ದಾರೆ ಮತ್ತೆ ಏನು ನನ್ನ ಆ
ಜಾತ ವೈಭವ ಕೃಷ್ಣನು ಅಯ್ಯೋ ಅರಮನೆ ಪ್ರಭ ಏತು ಉಂಟು ರಾಧ ಗೀತೆ ಎಷ್ಟು ಯೋಜನ ಅಂತಾರ ಕಂಬಗಳು ವಜ್ರದ ಕಂಬ ಮುತ್ತು ಬಾಳಿಕೆ ಚಿತ್ರ ಏನು ಸಮಯ ನನ್ನ ಈ ಗೋಧಿ ಕೆಂಪು ಕೆಂಪುದ ಚಿತ್ರ ನವಿಲಿನ ಚಿತ್ರ ಅವಳೊಂದು ಚಿತ್ರ ಆನೆ ಕುದುರೆ ಪಕ್ಷಿ ಗರುಡೆ ಗರುಡದ್ದು ಜನತೆ ಬಂದ್ಬಿಡ ವಾಹನೇ ಗರುಡನ ಚಿತ್ರ ಲಕ್ಷ್ಮಿ ಆತನು ಏಕೈಕ ಚಿತ್ರ ಯಾದ ಚಿತ್ರ ಅಯ್ಯೋ ದೇವರೇ నేను స్కూనగా ఎంత నిజవాదు ఎన్నో జన్మతో భాగ్యాల ఏది ఎంత ఇవ్వబట్ట నాకు వస్తుంది అయ్యో తీర్థ వైభవంతో ఈ అరవనట్టు ఏది అలా ఒలిపోయి సుమారు దూరం ఉండు ప్రధాన ద్వారా ನನ್ನ ಸಂಗತಿ ಐದು ದುಬ್ಬೆ ಈ ದುಡ್ಡು ನನ್ನ ಒಳೆಯಬೇಕು ಪಾಪ నువ్వు ಎರಡು ಕಣ್ಣು ಪಾಪ ಸುವರ ఒకళ్ళ ఉంది నాలుగే కడిగా పాపాలు ఈతులు వైభవ ఈతు వచ్చాడు దేవాదినాటి ప్రమాణ నాయక కూడా కోటి కూడా ఉందే ఇది బ్రహ్మాండది ఉండు అంటే ఎంత స్థితి ఏ భక్త ఎంత వస్త్ర ಕೃಷ್ಣನ ದ್ವಾರಗಳೇ ಮತ್ತೆ ದ್ವಾರಕ್ಕೆ ಮೂರು ದ್ವಾರ ಅಂದ ಎರಡು ಜೋಗುಳು ಇತ್ತ ಎಲ್ಲ ಸ್ಥಿತಿ ಏಳು ಅಂಚನೆ ಮನವಿ ನೆನಪು ಖಂಡಿತ ಹೆಂಗೆ ಸಾಧನೆ ಬಂದದಲ್ಲೇ ಎರಡು ಜೋಗುಳು ಕಲ್ಲಡಕ್ಕೆ ಏನಕ್ಕೆ ಮಾಡ್ತಾರೆ ಮರಳಕ್ಕೆ ಹೋದಂತೆ ಬಿಟ್ಟು ಹೆಚ್ಚಿನ ಸಾಧನೆ ಬಂದ ಮರಳ ಕಲ್ಲಡಕ್ಕೆ ಇದ್ದ
ಬರ್ಕಟ್ಟು ಏನು ಹೊಟ್ಟೆ ಬರ್ಕಟ್ಟು ವೈರಸ್ ಒಂಜಿ ಇಪ್ಪುಗೆ ಅದು ಪೂರ ಬರುವಂತೆ ಬದಲಿಸಿದ್ದ ಸೋಲು ಆವಾಗ ಎಲ್ಲ ಕರ್ಮ ಪಣರ ಆವಾಗ ಎಲ್ಲ ಕರ್ಮ ಅಂತ ಪಣರ ಜಾತಿ ಬರ್ಕಟ್ಟು ವೈರಸ್ ಎಷ್ಟೋ ಹಿಂಗೆ ಸೋದರ ಒಂದು ಬಂದ ಹೇಳ್ತಾರೆ ಓಡಿ ಹೋಗ್ಬಾರು ಅಂತ ಬಂದೇ ಇರ್ತಾ ಅವರು ಕೃಷ್ಣನ ಜೋಕುಳನಾಗ ಕೆಲಸದ ಜೋಕುಳು ಕೊಡು ಇನ್ನು ಕೃಷ್ಣನ ಪ್ರೇರಣೆದಂತೆ ಅನುಕೂಲ ಆಗಿ ನಿರ್ಗುಣ ಆಗ್ತದೆ ಜನರು ಸಪ್ಪ ಪರೀಕ್ಷೆ ಅನುಕೂಲ ಕೃಷ್ಣ ಇದು ನಂಗೆ ಆದೋಗ್ರ ಬೈರ ಏನು ಇರೋಣ ಎತ್ತು ಒಳಗಪ್ಪ ಒಳೆ ಏನು ಮಂಡೆ ಏನು ಕೃಷ್ಣನ ದೋಸ್ತಿ ಏನು ಬರಂತ ಒಳ್ಳೆ ಅದು ನಮ್ಮ ಸರಿ ನಂಬರಿಯನ್ನು ಏನು ನಂಬರಿ ಪಂಡಿಯನ್ನು ಸ್ಥಿತಿನ ಸುತ್ತು ಏನು ಕೃಷ್ಣನ ಒಟ್ಟುಗಿದ್ದನ ಪಂಡ ಏನು ನಂಬಿಲ್ಲ ಕೃಷ್ಣ ಹೆಚ್ಚಿನ ರಾಜವೈಭವೇ ಎಂತ ಒಳ್ಳೆ ಏನು ಭಯಕಟ್ಟು ವಯಸ್ಸು ಏನು ಅದನ್ನು ಪೆಟ್ಟುಬಡ್ಕಂತ ಮೂಕುತಿ ಅನ್ನೋದು ಯಾರು ಅಂದುಕೊಳ್ಳಲ್ಲ ಅಂದ್ಬಿಟ್ಟು ಒಂದು ಪ್ರೇರಣೆ ಏನು ಅತ್ತಿ ಕೃಷ್ಣ ಅಮ್ಮ ಕೂಡ ಏನು ಗಂಡ ತಲೆತ್ತ ನಾವು ಕಲಿಮಡ ಹೆಂಚೆ ಅಲ್ಲ ಸತ್ವ ಪರೀಕ್ಷೆ ಮಾಡ್ಬಿಡ ನಿಂತಿಲ್ಲ ನೂಕೆ ತಂದೆ ಅಂದ ಬಿತ್ತು ನಿಜ ಆಯ್ತ ಇಲ್ಲ ಇವತ್ತ ಒತ್ತಾಯ ಅಂಪುರಿ ಮನಸ್ಸಿತ್ತಂದ ಒಂದು ಪಣ್ಣು ಕೃಷ್ಣನ ಮಿತ್ರೆ ಏನು ಬ್ರಾಹ್ಮಣ ಸುಧಾಮೆ ಬತ್ತೆ ಎಂದು ಒಂದು ಪಾತ್ರೆ ಪಣ್ಣು ಕೃಷ್ಣ ಒಳಗಂಬೋರ ಬತ್ತೇನೋ ಬತ್ತೆ ಹತ್ತಿರ ಜನಗಳ ಬತ್ತೇನೋ ಬತ್ತೆ ಹತ್ತು ವಿರೋಧ ಪಣಿಯಲ್ಲ ಗೊತ್ತಿದೆ ಅವು ಗೊತ್ತಿದ ವಿಷಯ ಅವು ಈ ಒಂದು ಉಪಕಾರ ಹಕ್ಕು ಅದು ಒಂದು ಬಾಕಿ ಹಾಕುದಾಗಿ ಅಂತ ಬಂದೆ ಕೃಷ್ಣನ ಗೆಳೆಯ ಬರ್ತೀವಿ ಸಹಪಾಠಿ ಬರ್ತೀವಿ ಬಾಲ್ಯ ಸ್ನೇಹಿತ ಬರ್ತೀವಿ ಸುಧಾಮೆಂದು ಎಲ್ಲ ಉದಾರ ಕುಚೇಲಂತೆ ಬನ್ನಿ ಹೂ ಬಣ್ಣ ಪರಿದ್ರು ಚೇಲ ಬಣ್ಣ ವಸ್ತ್ರ ಪರಿದ್ರ ವಸ್ತ್ರ ಕುತೂಕಲ ಕುಚೇಲಂತೆ ಬನ್ನಿ ಆದೊಂದು ಉಪಕಾರ ಉಂಟು ಅಂತ ಬಾಗಿಲ ಕಾಪುದಾಗಿ ಕೈ ಮುಟ್ಟುವುದಲ್ಲ ಆಯ ಕೊಟ್ಟು ಸುದ್ದಿ ಪಂಡೆ ಸೊಲ್ಲೋಡು ಏನು ಕೊಡಪುಣ ಹೊಳೆವಿ ನವರತ್ನ ಮಂಟಪದ ಮಧ್ಯುಂಟು ತಿಳಿದುಂಟು ಆ
ಬಲೈ ಬರ್ತದೆ ಏನು ಪಾತೆರಡು ಅಂತ ಕಾತುವಂತುಳ್ಳೆ ಪಾತೆರಂತೇಳ ಕೃಷ್ಣ ಬಲಯ ಕೃಷ್ಣ ಕೃಷ್ಣ ಅರೂಪದ ಸುಧಾಮ ಕೃಷ್ಣ ಬಲಯ ಕೃಷ್ಣ ಬಲೈ ಬಲ 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 ಸುಧಾ ಈಯನ ಇಲ್ಲದೆ ಅಂದ ಇನ್ನಡೆ ಬರಡು ಅಂತ ಕಾತೊಂದುಳ್ಳೆ ಓ ಜಾದ ಅಂತ ಗೊತ್ತಿದೆ ಜಾದ ಕೃಷ್ಣ ಕಣ್ಣು ಮುಚ್ಚಿದ್ದು ಪಾತಿರನ ಜಾಗ ವರ ಕಣ್ಣು ಮುಚ್ಚುವ ವರ ಎನನ್ ಸೂಪ ವರ ಕಣ್ಣು ಮುಚ್ಚುವ ವರ ಕಾದ ಸೂಪ ವರ ಮಂಡೆ ಸೂಪ ನನ್ನೆಲ್ಲ ಏನು ಸಿತ್ತು ಬರ್ತದ್ದು ಈ ನಾನು ಅರು ಪಾಕನ ತೆಡ ಈ ಪಾತಿರದೇ ಏನಪ್ಪ ಕೊಡ್ತೀವಿ ಓ ಕೃಷ್ಣ ಏನ್ ಪಾತ್ರ ಜಾಸ್ತಿ ಅಲ್ಲ ಕೃಷ್ಣ ಅಂಚತ್ತು ಓ ಎಂಕ್ಲ ಸುಧಾಮನ ಪಾತ್ರವನ್ನು ತಿದ್ಯ ಅಂಜಾತಿ ಇಂಕಲ ಅವಕಾಶ ಕೊಡತ್ತ ಆಮೇಲೆ ಕೃಷ್ಣ ಕೆಲವರಿಗೆ ಮರಳು ಒಂದು ಕೃಷ್ಣ ಎಂಚ ಕೆಲವರಿಗೆ ಪದ್ಯ ಬರ್ಪಣ ಮರಳು ಕೆಲವರಿಗೆ ಬಾರಿಸೋಪಣ ಮರಳು ಕೆಲವರಿಗೆ ನಲಿಪುಣ ಮರಳು ಕೆಲವರಿಗೆ ಊರು ತಿರ್ಪುಣ ಮರಳು ಕೆಲವರಿಗೆ ಪರದೇಶ ಕೂಡ ಮರಳು ಕೆಲವರಿಗೆ ನಲಿತ ಪದ್ಯ ಭಜನೆ ಬರ್ಪಣ ಮರಳು ರಾಜ ಮೂಳೆ ಮುಟ್ಟಲ ಕೃಷ್ಣ ಮಗಿ ಎದ್ದೇನೆ ಅಂಡ್ ಎಂಕ್ ಮಗ್ಲು ಮಾತ್ರ ಗೊತ್ತಾನೆ ಜನ ಕಷ್ಟ ಆಯ್ತು ಎಂತಂದು ಭಕ್ತಿದ ಮಗ್ಲು ಎಂದು ಗೊತ್ತಾ ನನಗೆ ಏನೇನು ಭಜಿಸುವಂತ ಉಪ್ಪೆ ಆಯ್ ಎದುರು ಬದಿ ಕೂಡ್ಲೆ ನಿಧಾನೆ ಬಾಕ ಅಂದ ಆ ಮರಳಿ ಏನು ಓಡುಳ್ಳ ಅಂತ ಗೊತ್ತಾಗತ್ತೆ ಆನಂದ ಏನು ಬರ್ತದೆ ನಾನು ಅರೋಪ ಕೃಷ್ಣ ಇತ್ತಂಗಲ್ಲ ಈ ಅರವತ್ತು ಬತ್ನೇನು ಕುಡೋಡು ಇದರಲ್ಲಿ ಏನು ಪಾತ್ರ ಅಂತ ಏನು ಕುಳ್ಳೋಡ ಗೊತ್ತಿಲ್ಲ ಏನ್ ಕುಳ್ಳೋ ತಾನ್ಸಲ್ಲ ಈ ಕುಳ್ಳುದಂತೆ ಗೊತ್ತಿದೆ ಏನ್ ಕುಳ್ಳೋದಾದ್ರೆ ಕಡೆ ಅಯ್ಯೋ ದೇವರಿಗೆ ಮಾರು ಗೊತ್ತಿಟ್ಟು ಈ ಕುಳ್ಳೋದಂತೆ ಗೊತ್ತಿದೆ ಕೃಷ್ಣ ಇನ್ನೊಂದು ಕುಳ್ಳ ಇದೆ ಓ ಸುಧಾಮ ಕೃಷ್ಣ ಎಂಚೊಳ್ಳ ಅಯ್ಯೋ ಏತು ದಿನ ನಿಗನ್ಸುವಂತೆ ಆತ ಒಂಜಿ ಚೂರು ಮಲ್ಲ ಅಂತ ಗುರುಂಡ ಈ ಅಂಚನೆ ಉಳ್ಳ ಅಂಚನೆ ಒಳ್ಳೆ ಅಂದು ಪಂಡೆಂಚ ಏತು ಮಲ್ಲ ಎಂದಳ ಅಯ್ಯ ಕಿನ್ಯಾದೇ ಪೋಡು ಬಂದ್ಕೊಂಡು ಗುರುಗಳ ಪಾತ್ರ ಉಂಡು ಸಲ ಮುಂಜೆ ಅಂಚ ಕೃಷ್ಣ ನನ್ನಲ್ಲಿ ಐತಿ ಈ ಪಣ್ಣೆಲ್ಲ ಅರ್ಥ ಎಂಚ ಪ್ರಾಯ ಮಾತ್ರ ಸಂದದ್ದು ಬೇರೆ ಎಲ್ಲ ಆಗಿ ಬಂದ ಸಾಧನೆ ಐತಿ ಇಟ್ಕೊಂಡು ಸ್ಪಷ್ಟ ಏನಂಚ ಪಣ್ಣುವೇನ ಪಣಯ ಧ್ಯಾನ ಪಡ್ಡ ವಿಶಾಲ ಬುದ್ಧಿ ಓ ಮಾತೆಲ್ಲ ಕುಟುಂಬ ಬಂದು ಅಪಗಣೆ ಪಣದಿಕ್ಕಿನಾಯಿ ಸರಿ
ಅವಾಗ ಏನ ಬಣ್ಣ ಏನ ಅಂಚನೆ ಯೋಚನೆ ಕೂಡ ಭೂಮಿ ಕೂಡ ಮಾಂಗಲ್ಯ ಏನ ಕುಟುಂಬಿಕೆ ಇರ್ತದೆ ಆನೆ ತಾಗಣೆ ಎಂಗಳಿಗೆ ಈತ ಆತ್ಮೀಯತೆ ಬೆಳೆಯದ ಕಾರಣ ಸುರ ಇಂಚುಗಳ ಏನ್ ನನ್ನ ಕೈ ಬದಲು ವೈದ್ಯ ನಾಕಿ ದೂರ 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 ದೂರನೇ ತೊಂದೊಳ್ಳ ಆನೆ ತಾಗಣ ಅನುಭವದಲ್ಲಿ ಘೋರವಲ್ಲ ಕೃಷ್ಣ ಕಾರಣ ಉಂಟು ಕೃಷ್ಣ ಇಲ್ಲಿ ಬರಟಲ್ಲ ಒಂದು ಯೋಗ್ಯತೆ ಬೋಡು ಇನ್ನೇನು ಸುವರ ಅವಳ ಇನ್ನೊಂದು ಪೂಜೆಂಪರ ಅವಳ ಸುರುಕು ಯೋಗ್ಯತೆ ಉಪ್ಪುಣ ಈ ಕಾಲದ್ದು ರುಕ್ಮಿಣಿಗೆ ಮಾತ್ರ ಏನಿದ್ದ ಇನ್ನು ಒಟ್ಟುದು ಕಳ್ತನೆ ಬೇರೆ ಇಂಚಿನ ಸುವದ್ರಿ ಆಕಳಿಂದ ಸುಪೀರು ಮಕ್ಕಳಿಂದ ಸುಪೀರು ನನ್ನದಿಂದ ಸುಪೀರು ಹೋದ್ರಿದ್ದ ಇನ್ನ ಒಟ್ಟಿಗೆ ಗುರುಮಠ ಉಂಟು ಕಲ್ಪನಾ ಏನು ಇನ್ನ ಒಟ್ಟಿಗೆ ಇತ್ತಿನ ಆತ್ಮೀಯ ಏನು ನನ್ನೆಲ್ಲ ಒಂದು ಶಬ್ದ ಇದ್ರು ಬೋರ್ಡು ಅಂತಂಡ ಇನ್ನ ಆತ್ಮ ಸಖಿ ಅನಾ ಬೇರೆ ಉಳಿನప్పుడు ಎಂಚಲ್ಲ ಸುವಡು ಇಂಥ ಹೋದ್ರಿ ಎಂತ ಕಾರೋರಿ ಮತ್ತು ಬೇರೆ ಎಂತ ಗಾಳಿ ಜನ ಪಾಡೇರು ಅವು ಅತ್ತಿತ್ತ ಎಂಕ ಎಲ್ಲ ಬಾಲ್ಯಂಟು ಎನ್ನೊಟ್ಟಿಗೆ ಕಲ್ತಿನ ಸುಧಾಮನೊಟ್ಟಿಗೆ ಪಾತ್ರೆಗಳು ಆನೆ ತಾವರನೆ ಉಳಿನಕ್ಕೆ ಮಾತ್ರ ಅಂಜಿಲ್ಲ ಎನ್ನ ಮೂರೇನು ಮಾತ್ರ ಸುದ್ದಿ ಪಾತ್ರ ಎಂಜೊಳ್ಳ ಕೃಷ್ಣ ಏತು ಮಲ್ಲ ಮಲ್ಲಾಯ ಅಂದರೆ ಕೇಳು ಅದು ಮದುವೆ ಅಂದ್ರೆ ಕೃಷ್ಣ ಮದುವೆ ರಮಣಿ ಜೋಗ್ಲಿನ ಉದರ ಜಾತಿ ಓಡೋ
ಮದುವೆ ಆದ್ರೂ ನಿಂತು ಮದುವೆ ಆತನು ಕೃಷ್ಣ. ಇಂట్లో ಒಂದು ಜೋಕ್ ಕೊಯ್ಯರ ಅಯ್ಯೋ ದೇವರು ಜಾನೆ ಅಂಚತ್ತು ಓ ಗುರುಮಠಂಟು ಒಟ್ಟಿ ಕಲ್ಪನಾಗ ಆ ಎಂಟು ಗೊತ್ತಾಗದೆ ಇತ್ತು ನನ್ನ ಕೆಲವು ಸತ್ತೋಡೆ ಎಂಟು ಗೊತ್ತಾಗಲಾಗ ಪಂಡುಕೊಳ್ಳಿ ಆ ಪಂಡುಕೊಳ್ಳಬೇಕು ಪಣ ಹೊಂದಿತ್ತ ಯಾರು ಇನ್ನು ಗೊತ್ತಿದ್ದಂದ್ರೆ ಯಾವ್ದೋ ಒಂದು ಕೃಷ್ಣ ಮಕ್ಕಳು ಎಂಟು ಗೊತ್ತುಂಡ ಅಂತ ಸರಿ ಅಂದ್ರೆ ಕೊಡೋದು ಕೇಳಾಯಿ ಅಂದು ಪ್ರಕೃತಿದ ಕೆಲವು ಪಾಠಂಗಳೇನು ಇಂಕು ಗೊತ್ತಿತ್ತನೋ ಅದು ಇಂಕು ಗೊತ್ತಿತ್ತು ಅಥವಾ ಎಂಟು ಗೊತ್ತಿತ್ತನೋ ಐದು ಬೇರೆ ರೀತಿಯಲ್ಲಿ ಇಂಕು ಗೊತ್ತಿತ್ತು ಆ ಎಂಕುಳು ಇಲ್ಲಿರಲ್ಲ ಇಂಕು ಗೊತ್ತಿತ್ತೇನೆ ಇಂಕು ಪಣ ಉಂಟು ಇಂಕು ಗೊತ್ತಿತ್ತೇನೆ ಎಂಕು ಪಣ ಅಂತ ಕಲ್ಕೊಂಡ್ ಬರ್ತಾರೆ ಅಂದು ಕೃಷ್ಣ. ಎನ್ನ ಮದುವೆದ ಕಥೆ ಕೇಂಡ ಆ ವಾ ಮದುವೆದ ಕಥೆ ಅಂತ ಏನ್ ಮಾಡೋಣ ಅಂದು ಆನೆತ್ತವರೇ ಎನ್ನ ಮದುವೆದ ಕಥೆ ಈ ಬಂಡನೆ ಹೋಗು ಏನು ಕೇಳು ನಲೈತಿ ಕೃಷ್ಣ. ಇನ್ನು ಮದುವೆದ ಕಥೆ ಪ್ರಮುಖ ಇದೆ ಏನು ಎರಡು ಮೂಜಿ ಒಂದು 4-5 ದಿನ ಆತು ಕಥೆ ಅವು ಒಂದೇ ಮದುವೆದ 4-5 ದಿನ ಪದ್ದಿ ಮದುವೆ ಅದೇ ಬಲ್ಲ ಒಂದೇ ಮದುವೆದ 4-5 ದಿನ ಪದ್ದಿ ಮದುವೆ ಅಂದ್ರೆ 4 ದಿನ ಕೊಡು. 7 ಮದುವೆ 5 ದಿನ ಕೊಡು ಕೃಷ್ಣ. ಅವೇ ಆಯ್ತವನೇ ಇನ್ನೂ ಮದುವೆದ ಕಥೆನೇ ಇನ್ನೂ ಮದುವೆ ಮದುವೆ ಆಗ್ತದೆ ಜೋಗಿಯಲ್ಲಿ ಕೊಳ್ಳಕೊಂಡ ಇನ್ನಂಚಿನ ಒಂದು ವಿದ್ವಾಂಸ ನಿರ್ಣಾಯಕ ಒಂದು ದೇವರನ್ನ ಬಿಟ್ಟು ಮಸ್ತು ಪ್ರೀತಿ ನಂಚಿನ ಬ್ರಾಹ್ಮಣ ಏನು ಜೋಗ ಕೊಡ್ತೇವೆ ಆನೆತಾವರು ಏನು ಜೋಗ ಕೊಡಿಯರು ಹೊಡ್ತ ಕೊಡ್ತೇವೆ ಎಂಜೋಳೆ ರಕ್ಕರು ಮದುವೆ ಆಗ್ತದ ಇನ್ನು ರಾಮನಿಗೆ ಸುರತೆ ಎಂಟು ಗಾಯೇ ಐದು ಬೇಣೆ ಇದ್ದಲ್ಲಿ ಕುತೂಹಲ ಪಂಡ ಜಯ ಕೃಷ್ಣ. ಇದರಿಂದ ರಾಮಣಿ ಇನ್ನೊಂದು ಬೇರೆ ಕಡೆ ಪರಿಚಯ ಕೊಡ್ಕೊಂಡು ಆಯ್ತಾ ಮಕ್ಕಳು ಎಲ್ಲ ಪುರುಷೆ ಅಂದು ಪಂಡ ತಾನು ಪ್ರಕೃತಿ ಎರಡು ಮದಿನಾಯ ಪುರುಷೆ ಎಷ್ಟೊಂದು ಪ್ರಕೃತಿ ಪುರುಷ ಸಿದ್ಧಾಂತ ಈ ಭಾಷೆಡ ಅಂತಂದ್ರೆ ಆ ಭಾಷೆಡ ಅಂತ ಹೊರಗೊಂಡು ಮಾಡ ಇದು ಕೃಷ್ಣ. ಆನಂದಾವರಣೆ ಭಾಷೆ ಅರ್ಥ ಒಂದು ಬದುಕು ಅನ್ಕೊಂಡ ರೀತಿಯಲ್ಲಿ ಸೋಜೋತುಕೊಳ್ಳಾಡು ಏರಿ ಜೋಕುಲಾಗ ಅಂತ ಕೇಳು ಬ್ರಾಹ್ಮಣಕ್ಕೆ ಜೋಕು ಮಸ್ತಾವ ಅವಳ ಆನಂದಾವರಣೆ ಕೆಣ್ಣೆ ಏತು ಏತು ಜೋಕುಗಳು ಆ ಜೋಕುಗಳು ಪುದರ್ ಜಾತು ಏತು ಜೋಕುಳ ಆತು ಜೋಕುಗಳ ಪುದರ್ ಮಾಡಿ ಏತು ಜೋಕು ಪತ್ತಿರ ನಾಯ ಬೇಬಿ ಆಯ ಪಂಡ ಜೋಕುಗಳ ಪುದರ್ ಮಾಡ ಏತು ಜೋಕುಗಳು ಪುದರ್ ಜಾತು ಯೋಚನೆ ಕೂಡ ಏನು ಬಾಲ್ಯವಂತ ಕಲ್ಪಂತಿನ ಆ ದಿನಂಕುಳ್ಳ ಹೊರಡು ಸೂಲ ನೆನಪುಲ್ಲ ಏನಿದೆ ಗುರುಕುಲದಿಂದ ಆತ್ಮ ಬರಿವತ್ತೆ ಎಂಟು ಕಳ್ಕೊಡು ಬಟ್ಟೆ ಗುರುಗಳು ನನಗೆ ತೊಂದರೆ ಗೋನಕ್ಕೆ ಇನ್ನಡೆ ಕಡಪಿಗೆ ಈ ಜಾತ ಪಂಡ 4 ದಿನ ಕಾಡಿಟ್ಟಿತ್ತು ಬಲ ಜಾತ ಕೇಳು ಪಣ ಐದಿತ್ತೆ ಅವ್ರಿಗೆ ತೊಂದರೆ ಪಂಪೆ 4 ದಿನ ಕಾಡಿಟ್ಟೆ ಬಂದೆ ಬದ್ದು ಪಂಡೆ ಸುಧಾಮಿ ಏನು ಕೇಂಡೆ ಜಾತ ಕೇಂಡೆ ಪಂಡ ಪ್ರಾಣಿನ ಆರ್ಭಟ ಕೇಂಡೆ ಓ ಬಾಪುರಪ್ಪ ನನ್ನಂತೂ ನಾನು ಬಲ ಚೂರು ದಿನ ಇದ್ದೆ ಕೂಡ ಬಂದು ಪಂಡೆ ನೀರಿದ್ದು ಜುಳು ಶಬ್ದ ಕೇಂಡೆ ಬಾಪುರಿಯ ನನ್ನ ಬಲ ಕೂಡ ನಾನು ಬಂದು ಪಂಡೆ ಗಾಳಿ ಬೀಜುನ ಒಂದು ಶಬ್ದ ಕೇಂಡೆ ಸರಿ ಅಪ್ಪಗೆ ಪಂಡ ಕೈಗಳು ಬರ್ತಾ ನಾನು 2 ದಿನ ಇತ್ತು ಬಲ ಬೇರೆ 2 ದಿನ ಇತ್ತು ಬತ್ತೆ ಬದಲು ಪಂಡೆ ಆಕಾಶಂದು ಪೂರ್ಣ ನೀರು ಭೂಮಿಗೆ ತಾಗದು ಭೂಮಿದ ಒಳ್ಳೆಯ ಪುಣ ಬೀಜವು ಸೇರು ಆ ಬೀಜ ಪುಡಪುಣಕ ಆ ಶಬ್ದ ಕೇಂಡ ಬಲ ನನಗೆ ತೊಡಗಿ ನಾನು ಭೂಮಿದ ಒಳ್ಳೆಯದು ಪುಣಂತಿನ ಬೀಜ ಪಾತಿರನ ಶಬ್ದ ಒಲಿಯ ಕೇಳು ನಿಮ್ಗೆ ಅರ್ಥ ಆ ಶಬ್ದ ಕೇಂದ್ರದಿಂದ ಮಾತ್ರ ಆಯೆ ಗುರುಮಠ ಉಂಟು ಕಲ್ಪನೆ ಆಯ್ತು ಯೋಗ್ಯತೆ ಉಂಟು ಗೊತ್ತಾಗ್ತ ಈ ಕಥೆ ಆಂಗ್ಲ ಕಥೆ ನೆನಪುಲ್ಲ ಜ್ಞಾನಪಂಡ ಏನು ನಿನ್ನ ಸ್ನೇಹ ಗಳಿಸೋಡು ಪಂಡೇನು ನಿರ್ಧಾರ ಅಂತಾನೆ ಅಪಕ ನೆಲಕ್ಕೆ ತೆವಿಕೊಳ್ತು ನೆಲದ ಬೀಜ ಪಾತ್ರನಂಚಿನ ಒಂದು ಶಬ್ದ ಏನು ಪಂಡ ನಿಮಗೆ ಪುಷ್ಪ ಅರಣ್ಯದ ಕನಸು ಜಾದವನ್ನು ಪಂಪೆ ಘನ ಜಾದವನ್ನು ಪಂಪೆ ಆಕಾಶ ರಸ್ತೆ ಪದವನ್ನು ಪಂಪೆ
ಅಂಚೆಲ್ಲ ಒಂದು ಪ್ರಕೃತಿಯ ಜೊತೆ ಈತ ಪೊರ್ಲು ರುಕ್ಮಣ ಏನಂತನೋ ಓಡು ಓ ಬಾಲ್ಯದ ದಿನಗಳು ಮಾವ ಅಂತ ಎಲ್ಲೊಂದು ಹೋದಾಗ ಮನಸ್ಸು ಭಾರಿ ಸಂತೋಷ ಆ ಸಂತೋಷದ ಖಾತೆ ಇಟ್ಕೊಂಡು ಓಡ್ತು ಮದುವೆ ಯೋಗ ಕೃಷ್ಣ ಇನ್ನೊಂದು ವರ್ಷ ಜೋರ ಕೃಷ್ಣ ಅದು ಪ್ರಾರ್ಥನೆ ಈ ಸಂತೋಷಗಳು ಲೋಕಗಳು ಕಾದರಿಸಿದವರು ಆ ಇಷ್ಟಗಳು ವರ್ಷ ಬರಬಹುದು ಈ ಎಷ್ಟೆಂದು ಈ ಬತ್ತಿ ಕೂಡ ವರ್ಷ ಎಷ್ಟೆಂದು ಇದು ಗೊತ್ತಾಗಬಹುದು ಸಂತೋಷದ ವರ್ಷ ವಿನಯದ ಶಬ್ದ ಇದಕ್ಕೆ ವರ್ಷ ಬರ್ತದೆ ಆತನ ಏತಾತನ ಕೃಷ್ಣ ಸಾಮಾನ್ಯವಾಗಿ ಕೇಂದ್ರ ಮಾಮೂಲಾಗಿ ಕೇಂದ್ರ ಮದುವೆ ಓಡಾಪುಡಾಪು ಕೇಂದ್ರ ಮಾತು ಓಡ ದೇವಸ್ಥಾನ ಉಂಟಾಗು ಹೆಚ್ಚಿನ ಮದುವೆಯಲ್ಲಿ ಸಪ್ತಾಹ ಉಂಟಾಗು ಹೆಚ್ಚಿನ ಮಗಳ ವರ್ಷಗಳು ಕಲ್ಯಾಣ ಮಂಟ ಉಂಟಾಗು ಇಂಥವು ಒಳ್ಳೆ ಈಗ ಕೃಷ್ಣ ಎಷ್ಟು ಮದುವೆ ಹೊರಕೊಂಡು ಅಂತ ಈ ಸ್ವರ್ಗಕ್ಕೆ ಹೋಗ್ಬೇಕಲ್ಲ ಅಂತ ಹೊರಕೊಂಡು ಬರ್ತಾ ಇರೋದ್ರಲ್ಲ ದೇವರ ಸಂಕಲ್ಪ ದೇವತೆಯ ಸಂಕಲ್ಪ ಇನ್ನು ದೇವತಾ ಸಂಕಲ್ಪ ಉಂಟು ಇನ್ನು ಕೈ ಪತ್ರ ರಾಮಣೀಯ ಆ ದೇವತಾ ಸಂಕಲ್ಪದಂತೆ ಐದು ಮದುವೆ ಅತ್ತೆ ಹೊರಕೊಂಡು ಇಟ್ಕೊಂಡು ವಾಕ್ಯ ಮದುವೆ ಮದುವೆ ತಪ್ಪಲು ಬಿಟ್ಕೊಂಡು ಅಂತಾಗ ಗಾಯ ಪಡ್ಲೆ ಅಂತಂದ್ರ ಸತಿಯು ಅನುಕೂಲಗಳು ಬೇಕು ಸುಗುಣ ಇರಬೇಕು ಅದು ವಾಕ್ಯ ಅದು ಸತಿ ಏನು ಪಡೆ ಆ ಸತಿ ಅನುಕೂಲವಾದ ಸತಿ ಖುಷಿ ಇದೆ ಅಂತ ಖುಷಿ ಇದೆ ಸತಿಯು ಅನುಕೂಲಗಳು ಬೇಕು ಅನುಕೂಲವಾದ ನನ್ನ ಜೋಪುಳು ಹೇಳ್ತಂತ ಕೇಳಿದ ಅಂದ್ರೆ ನಕ್ಷತ್ರ ಉಂಟು 27 ಕೃಷ್ಣ ವಾಸುದೇವ ಮುಕುಂದ ಮುರಾರಿ ಗುರಭಟ್ಟನ ಪುರುಷೋತ್ತಮ ದೇವರನ್ನ ಗಣೇಶ ಪುರುಷೋತ್ತಮ ಕರುಣಾಕರೆ ಇವತ್ತ 5 ಗೊತ್ತಾಗ ಲೆಕ್ಕ ತಪ್ಪ ಏನ್ ಜಾಯಕ್ಕೆ ಮಾಡ್ದ ಅಪಯ ಜೋಗುಳ್ಳ ಕುದುರೆ ನಡೀತಿ ಬಡ್ಡ ಆದ್ರಿಯ ಇನ್ನ ಗೋಪಾಲ ಕೃಷ್ಣನ ಇವತ್ತ ವಾಸುದೇವ ಬಣ್ಣ ಇಂಚ ಬಣ್ಣ ಬಣ್ಣ ನಾಲ್ದೇ ನನಗೆ ವಾಸುದೇವ ಉದಾರಿತ ಇನ್ನ ಲೆಕ್ಕ ಅವು ಈ ಕಂಕದ ಲೆಕ್ಕ ತಪ್ಪಬೇಕಾದ್ರೆ ಗೊತ್ತು ಅದನ್ನ ನಾರದರು ಬಂದರೆ ಎಣಮನೆ ಕರ್ಕೊಂಡು ಏನೋ ದೇವತಿನ ಎಣಮನೆ ಕರ್ಕೊಂಡು ಬಾಲೆಟ್ಟು ಮಾರೋಣ ಸುಧಾಮ ಏನು ಇಂಚ ಭಾಷೆಗಳ ಹಿಂಗೊಡೆಯುತ್ತೇವೆ ಇಂಚ ಭಾಗಗಳಲ್ಲಿ 2 ಭಾಗಗಳು ಆ ಜೋಕುಲಾಟಿಕೆದ ದಿನಗಳು ಉಂಟಲ್ವಾ Ah
ಚೆಲ್ಲಿ ಹೋಗಿ ಅಲ್ಲ ಎಂಟು ಬಾರ್ತಾರ ಅವಳ ಬಹಳ ಮುಖ್ಯ ವಿಷಯ ಅಲ್ಲ ಯೋಚನೆ ಅನ್ಕೋ ಆನಂದ ಜೋಕಲಾಟಿಗೆ ಮಾತ್ರ ಎಂಕಿಲ ನಡುಟಿತ್ತನ ಸಾಧು ಬ್ರಾಹ್ಮಣಿ ಓ ಎಂಕ ನೆನಪುಂಡು ನಲ್ಲ ಯಾವುದು ಬರ್ಪು ಒರಿ ಬತ್ತತ್ತು ಪಂಡಲ್ಲಿ ಎಂಕ ವಿದ್ಯೆ ಬತ್ತುರಿ ಆಂಡಲ ಗುರುಕುಲ್ ಪಂಡ ಪೇರು ಕಲ್ಪುಲ 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 ಅಂತ ಮಂಡೆಗೆ ಪೋಪುಣ್ಣೆದ್ದಿ ಗುರುಕುಲಿಗೆ ಜಾದ ಏಪ ಸುಂಡಲ ಕಲ್ಪು ಕಲ್ಪು ಪಂಡ ಪೇರು ಜಾದಂಪರುಂಡು ಕಲ್ತತ್ತು ಈ ಅಪ್ಪಗ ಜಾದ ಪಂಡ ಯಾದು ಇನ್ನ ಪುಗೇಳ್ದಿತ್ತಿನಂಚಿನೊಂಜಿ ಬೈರಾಸನ ಕೊಳ್ಳಿಯ ಏತು ಕಪ್ಪು ಬಣ್ಣ ಪಂಡ ಕಪ್ಪುಗೆ ನಾಚಿಕೆ ಅಪ್ಪಣಾತ ಕಪ್ಪು ಬಣ್ಣ ಅಂತ ಇತ್ತು ನಾವು ಅಂದ್ ಐನು ಕೊಳ್ತು ಪಂಡ ನೆಟ್ಟೊಂಚೂರು ನೀರನ್ನು ಕಟ್ಟೊಂತು ಬಲ ಓ ಅವಳು ಪರಪಂತುಂಡತ ನೀರನ್ನು ಕಟ್ಟೊಂತು ಬಲ ಕಟ್ಟೊಂದು ಬದ್ನಾಗ ಏನು ಪಂಡ್ಪ ಜಾಯ ವಿದ್ಯೆ ಅಂದ ಹೆಂಗೆ ಅರ್ಥ ಪಣ ಪೋಯ್ ಓತು ಏನು ಸುವಂತುಳ್ಳೆ ಏನು ಹೆಣ್ಣುನ ಈ ಸುಧಾಮಗ ಜಾದಾನ್ ಬೈರಸುಡು ನೀರಿಡು ಕಟ್ಟರಂದು ಬಂದ ಬಂಡೆತ್ತ ಅವ ಆಪಣ ಒಪ್ಪಣ ವಿಷಯನ ಬೇ ಪೋಯೆ ಮುಳ್ಕಿಯೆ ಪತ್ತಿಯೆ ಒಂಜಿ 5 ಸಲ ಅಂತೆ ಬೆತ್ ಪತ್ ಬಂಡೆ ನಿಂಕ್ಲೆತ್ತು ಗುರುಕಳೆ ಅವು ಮಕ್ಕಳು ಹೋದರೆ ಮಾತ್ರ ಬಂದ್ಪುಣ ನಿಂಗಳು ಬೈರಸುಡು ನೀರಿಡು ಕಟ್ಟಂ ಬರ್ರ ಬಂಡ್ಬರ ಆಪಣ ಒಪ್ಪಣ ನಾನು ಅಪ್ಪಗ ಈ ಒಂಜಿ ಪಾತೆರ ಪಂಡ ಅಂದ ಇತ್ತ ಬೈರಾಸನ ಸೂಲಕರೆ ದಿರ್ತು ಸೂಪೆ ರಿತ್ತನವಳು ಅಂಡಲ ಒಂಜಿ ಚೂರ್ಲ ಕಪ್ಪು ಬಣ್ಣ ಎತ್ತಿ ಅಪ್ಪಗ ಈ ಪಂಡ ಈ ವಿದ್ಯೆ ಪನ್ಪುಣ ಉಂಡತ ಅವು ಇನ್ಕ ಅರ್ಥಾನೆ ಎದ್ದೆಡ್ಲ ಸಂಸ್ಕಾರ ಶುದ್ಧ ಅಂಪುಣು ಆ ಬೈರಾಸನ ಏತು ಸರಿ ಮುಳ್ಕೋಣಾತ್ ನೀರು ಜಿಂಜೋರ ಆನಂದ ಜಾನೆ ಐತ ಮಜ್ಜಿಮ ಅಂತ ಪೋನ ಐತ ಕಪ್ಪು ಬಣ್ಣಮ ಅಂತ ಪೋನ ಆ ಬೈರಾಸ್ ಸ್ವಚ್ಛಾನ ಪಂಡುತ್ ಪಂಡ ಮಲ್ಲ ಭಾಷೆಡು ನೆಕ್ ಬಟ್ಟೆ ಅಂತ ಪಣ್ಪೇರು ವಸ್ತ್ರ ಅಂತ ಪಣ್ಪೇರು ಬಟ್ಟೆ ಪನ್ಪುಣೆಕ್ ಸಾದಿ ಪನ್ಪುಣ ಒಂಜಿ ಅರ್ಥ ಉಂಡು ಈ ಇನ್ನ ಬದುಕುದ ಸಾದಿ ಇಂಚ ಸ್ವಚ್ಛ ಆವಡು ಅಂತ ಅಂಡ ಈ ಕಲ್ಪೋಡು ಅಂತ ಪಂಡ ಕೃಷ್ಣ ಅವು ಪಣ್ಣಗ ಈ ವಿದ್ಯೆದ ವಿಷಯ ಪಣ್ಣಗ ಆತ ಸಾಧನ ಜಾಯಿಗೆ ಪಣ್ಣಗ ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿ ಅಪಗ ಅಭ್ಯಾಸ ಬೋಡು ಆಳವಾಯಿನ ಅಭ್ಯಾಸ ಇತ್ತಂದ ವಿದ್ಯೆ ಬರು ಏನು ಇಂಟ ಇಂಚನೆ ಕುಶಾಲ ಪಾತೆರ್ಗ ಅಂತ ಅನಾಥ ಆ ಭಾಷೆ ಬೋತ್ರಿ ಇಂತ ಕಳಿಜಿನ ಅಂದ್ ಈ ಭಾಷೆ ಪಾತೆರ್ನಾಗ ಜಾಯಗವು ಅಂಡ ಏನು ಜಾಯ ಗೊತ್ತುಂಡ ಪಾತ್ರನ ಅವು ದೇವ ಭಾಷೆ ಈ ದೇವೇತ ದೇವ ಭಾಷೆ ಈ ದೇವೆ ಅಂತ ಏನು ಇನಟ ಪಾತ್ರ ಏನ್ ಎಕ್ಕಡೆ ಪಂತೆ ಜಾದು ನನ್ನ ದೇವೇರು ಅಂತ ಸೂವತ್ರಿ ಆ ಅಂಚ ಅಕ್ಕಳ ಅಂಚ ಸೂಪೇರು ಮಕ್ಕಳಿಂಚ ಸೂಪೇರು ಅಂತ ಸೂವತ್ರಿ ಏನ್ ಇನ್ನು ಒಟ್ಟು ಕಲ್ತನಾಯ್ ಏನು ಅಂಚ ಆ ಭಾವನೆ ಅಂಚನೆ ಎಣ್ಣುಲ ಆ ಜೋಕುಳಾಟಿಗೆ ಸುಲ ಅಂಚ ಪಂಡುತ್ತು ಆಯಿ ಪೋತು ನೀರುಡು ಮುಳ್ಕೋನಾಗ ಅಂದೆ ಸುರುಟೇ ಪರಿತಿತ್ತನು ಇನ್ನ ಕಟ್ಟು ಬನ್ನಗ ವೆಂಚ ಇತ್ತನು ಅಂದೆ ಆಯ್ತು ಮಜ್ಜಿಮಾ ಅಂತ ಪೋತನು ಬುಡುಂಡ ಬೆತ್ತ ಇನ್ನು ಪುಗೆಲಗಲ ಪಾಡ್ರೆ ಅಪ್ರಿ ಅಂಚ ಅಂತ ಕೊಣತಿತ್ತೆ ಒಂಜಿ ಚೂರಾಂಡ್ಲ ಜೋರ ಅಂತಾನೆ ಇದ್ದೆ ಕೃಷ್ಣ ಒಂಜಿ ಚೂರಾಂಡ್ಲಾಗ ಬೋತ್ರ ಅಂತನ ಪಂಡನ ಇದ್ದೆ ಕೃಷ್ಣ ಈ ಪಣ್ಣ ಜಾದು ಏನು ಪಣ್ಣ ಹೇಗ ಅರ್ಥ ಅಂಡ ಪಾಪು ಎಲ್ಲೆ ತಿಂಚಾಯೇ ಓದರೆ ಕುಡೋರ ಬತ್ತೆ ಪಂಡ ಅಡೆ ಏನು ಕಲ್ತೋನೇಕಿ ಏನು ಹೇಗೆ ಪಣ್ಣೇಕ ಸಾರ್ಥಕ ಅಂದ ಭೂಮಿಗೆ ಓವು ಬೀಜ ಪಾಡುಂಡಲ್ಲ ಅವು ಇನಿಯತ್ ಎಲ್ಲೆ ಪಲ್ಲೆ ಕೊಳ್ಪುಣತ ಕೃಷ್ಣ ಅಂದ ಕೃಷ್ಣ ಎದೆಕ್ ಒಂಜಿ ಅಕ್ಷರ ಏನು ಪಾಡಿಯ ಪಂತಾಂಡ ಇನಿಯತ್ ಎಲ್ಲೆ ಒಂಜಿ ಫಲ ಕೊಳ್ಪುಣತ ಕೃಷ್ಣ ಇನಿಕಿ ಏತು ಉಪದ್ರ ಕೊಂಡಲ ಏತು ಸರಿ ಇನ್ನ ಜುಟ್ಟು ಬತ್ತು ಹೋಯ್ತದ್ರಿ ಏತು ಸರಿ ಇನ್ನ ಕಚ್ಚ ಗಿಳಿಪೆರೆ ಬರ್ತೀರಿ ಅಂದ ಕೃಷ್ಣ ಒಂಜಿ ಚೂರುಲ ಕೋಪ ಅಂಪು ಅಂತನ ಶುದ್ಧವಾನ ಮನಸ್ಸಿತ್ತನ ಸಾಧು ಬ್ರಾಹ್ಮಣೆ ಬ್ರಾಹ್ಮಣ ಕುಳೇ ಸಾಧುಳು ಐಟಲ ಸಾಧು ಬ್ರಾಹ್ಮಣೆ ಅಂದು
ಉಪ್ಪಡು ಜಾಯ ಕೃಷ್ಣ ಮತ್ತೆ ಏನನ್ನು ಪೊಗಳುತ್ತಿ ಅಟ್ಟೊಂಟಿಜಿಪ್ಪ ಜಾಯ ಪೊಗಳು ಅತ್ತ ಅಟ್ಟೊಂಟಿ ಕೂಡ ಇಜಿಪುಣ ಜಾಯ ಈ ಅಟ್ಟೊಂಟೆ ಉಪ್ಪುಣಾಯ ಅಯ್ಯೋ ದೇವರೇ ಅಟ್ಟೊಂಟಿ ಪಂಡ ಎತ್ತರುಂಟು ಉಪ್ಪುಣಾಯ ಎಂತ ಉಡ್ಡು ಕೃಷ್ಣ ಎಂಚಿನ ಎತ್ತರ ಅತ್ತ ಏನು ಬುಡಿಯಾರೆ ಓ ಈ ಏನನ್ ಪತ ಅಂತಾನ ಸುಲ ಅಯ್ಯೋ ಏನು ಬುಡ್ಪುಣತ್ ಈ ಬುಡೋಡು ಏನು ಬುಡ್ರೆ ಉಂಡೆ ನಾನು ಅಯ್ಯೋ ಏನು ಈ ಬುಡರೆದ್ದಿ ಏನು ಬುಡಿಯಾರೆದ್ದಿ ಈ ಬುಡರ ತಂತ್ರ ತಾವರ ಯೋಚನೆ ಬುಡ ಜಾದ ಗೊತ್ತುಂಡೆ ಈ ಓ ಇತ್ತೆ ಏನನ್ನು ಸೂರ್ಯ ಬತ್ತಾನತ ಅಂದು ಕೃಷ್ಣ ಕಾಲಿ ಕೈಟ್ ಬತ್ತಾನ ಕೃಷ್ಣ ಏನ್ ಈತ ಪ್ರೀತಿಡು ಪಾತರ ಅಂತುಳ್ಳೆ ಮಾರಾಯ ಕೃಷ್ಣ ಶುದ್ಧ ಪ್ರೀತಿಡೆ ಪುಣ್ಯ ಪಾದರ್ಮಯ ಒಂಜಿ ಬದ್ಧ ಪಣಂ ನಾಚಿಗೆಡು ಶುದ್ಧ ಪ್ರೀತಿಡೆ ಕೃಷ್ಣ ಪಾದರ್ಮಯ ಒಂಜಿ ಶಬ್ದ ಪಣಂತೆ ನಾಚಿಗೆಡು ಸುಧಾಮಿ ಜಾದಾಂಡ್ಲ ಪಾತೆರಡು ಅಂತ ಜಾಯೇ ಜಾಯ ಕೃಷ್ಣ ಸುಧಾಮಿ ಒಂಜಿ ಪಾತೆರೆ ಬಣ್ಣಾಂಡ ಐಕ್ ಮಸ್ತ್ ಅರ್ಥ ಒಪ್ಪುಣ್ಗಾರ ಓ ಮಸ್ತ್ ವಿಚಾರನು ತಿಳಿಯಂತನ ಸುಧಾಮನ ಪಾತೆರೆ ಕೇಣೇರೆ ಕಾತೋಂತ ಉಪ್ಪುಣ ಏನು ಒಂಜಿ ಎಡ್ಡೆ ಪಾತೆರೆ ಪಣಪಿ ಆ ಪಾತೆರೆ ಉಂಟು ಲೋಕಂ ಕೆಂಚಿನಾಂಡ್ಲ ಸಿಕ್ಕುಣು ಅಂತ ಎಂಕ್ ಕುಡೊಂಜಿ ನೆನಪಾಪು ಜಾದು ಕೃಷ್ಣ ಏತೊರ್ತುಗ್ಲ ಕೆದೊಂತಿತ್ತು ನೀ ಒಳೆತ್ತು ಪಂಡ್ತನ ಪಾತೆರ ಯಾದು ಕೆದೊಂತಿತ್ತು ನಾನು ಒಳೆತ್ತ ಪಂಡ ಕಿದೇಟು ಪೆತ್ತ ಕಂಜಿ ಪಾಡು ಗೂಡುಡುಪ್ಪುನಂಚಿನ ಕೋಳಿ ತೆತ್ತಿ ಈಜಿನ್ ಅಂದ ಮನುಷ್ಯನ ಪೆದ್ದುನಗ ಆ ಪೊಂಡು ಬಾಲೆ ಪಾಡು ನಿಂತು ಪಂಡ್ರೋಂಡ ಇತ್ತಿಯಪ್ಪ ಈಜಿ ನಿಂತು ಪಂಡ್ರೋಂಡ ಅವನು ಆಹಾ ಜನ್ಮ ಕೊಳಿಯಾಳು ಜನ್ಮ ಕೊಳಿಯಾಳು ಅಂಚಂಡ ಎಂಚಿನೋ ಎಂಚಿನ ಮನುಷ್ಯ ಜನ್ಮ ಪಂಡ ಒಂದು ಉತ್ಸವ ಅಂದು ಜನ್ಮೋತ್ಸವ ಎಲ್ಲಕ್ಕ ತೆಗೆಂಡೆ ವರ ಮನ್ಪೆನ್ ಕುಳ್ಳು ಉತ್ಸವಕರ ಎಂಚಿನ ಉತ್ಸವ ಐಕಿ ಪಂಡ ಸವ ಪಂಡ ದುಃಖ ಪಂಡ ಅರ್ಥ ಉತ್ತು ಬಂಡ ದುಃಖಂತು ಮಿತ್ತು ಕೊಣಪುಣ ಅಂತ ಅರ್ಥ ಈ ಜನ್ಮ ಆತನೇ ದುಃಖಂತು ಮಿತ್ತು ಬರ್ಪುಣ ಬೋಡಿತ್ತುನೇನು ಕರ್ಮಂಕುಳೇನು ಅಂಪರ ಈ ನೆಟ್ಟೆ ಕೆದೊಂಡ ಪಂತಾಂಡ ನನ್ನೊಂಜ ಅವಕಾಶ ಸಿಕ್ಕುರಿ ಏತು ಪ್ರೀತಿಡು ಪಂಪ ಇಲ್ಲ ಅಂಚಿನ ಕೊಂಡಾಟದ ಪಾತೆರನ್ನು ಪಾತುಣಂಚಿನ ಸುಧಾಮಡ ಏಲ್ನ ಒಂಜಿ ಚೂರು ಕೊಂಡಾಟೋಡು ಪಾತೆರನ್ ತಾಂಡ ಏರ ಒಂಜಿ ಉದಾಹರಣೆ ಕೊಳ್ಪೇರಿಗಾರೆ ಯಾದು ಈ ದೇವೇರ್ನ ಪೂಜೆಡು ಮಾಂತಲ ಉಂಡು ಕರ್ಂಬುದ ಲಕ್ಕ ಅಂತ ಕರ್ಂಬುಡುಪ್ಪುನ ತೀಪೆ ಬೆತ್ತು ಕರ್ಂಬು ಏನ್ ಮಂತ ಉದಾಹರಣೆ ಕೊಳ್ಪೇರಿಗಾರ ಎಂಕ ಉವತ್ ಎಂಕ ಸುಧಾಮನ ಪಾತೆರ ಪಂಡ ಎಂಚ ಪಂಡ ಅವು ಅಗ್ಗಿಂದ ತಿಗ ಕೃಷ್ಣ ಈ ಪಣ್ಣಗ ಪಾತೆರ ಎಂಕ ನೆನಪು ಆನಗ ಪಣ್ಪೆ ಅಂತ ಪಣ್ಪ ಇಂಕ ಅನುಮಾನ ಆಪಣ ಜಾದು ಗೊತ್ತುಂಡ ಇಂಕೊಂಜಿ ಮದಪ್ಪರ ಅಂತ ಉಂಡ ಕೃಷ್ಣ ಎಂಕ್ಳೆ ಗಂಡ ಒಂಜಿ ಮದಪ್ಪರ ಅಂತ ಉಂಡು ಇಂಕ ಮದಪ್ಪರ ಅಂತ ಇದ್ದಿ ಒಂಜಿ ಬಿತ್ತೆ ಅವೊಂಜಿ ಎರಡು ಮೂಜಿ ಉದಾಹರಣೆ ಕುಳಿಯತ ಕಂಜಿ ಪಾಡುಣ ತೆತ್ತು ಈಜಿಪ್ಪುಣ ಮನುಷ್ಯ ಜನ್ಮಂಕು ಬರ್ಪುಣ ಐರ್ತು ಮಿತ್ತದ ಒಂಜಿ ಉಂಡು ಕೃಷ್ಣ ಅವು ಇನ್ನೊನೆ ಇಂಕ ಜನ್ಮ ಕೊಳ್ತನ ಆತು ಇನ್ನು ಆವಿರ್ಭಾವ ಇನ್ನು ಅವತಾರ ಕೃಷ್ಣ ಇತ್ತ ಈ ಬಣ ಈ ಕಿಣ್ಣೆಡುಪ್ಪುಣಗ ಈ ತುಂಡು ವೈರಸ್ ಬತ್ತಂತು ಊರಿಡೀ ತಿರ್ಗಣಗಿ ನಮ್ಮ ಎಂಚಿನ ಬಂತನ ಜಾದ ಇನ್ನು ಅವತಾರ ಅಂತ ಅತ್ತ ಅಂತ ಎಂಕಲ್ ಅವೇ ಬಂತನ ಐಟ್ ಜಾಲ ವಿಶೇಷ ಇದ್ದಿ ಇನ್ನೊಲ ಅವತಾರನೆ ಎನ್ನೊಲ ಅವತಾರನೆ ಏನು ಜನ್ಮಂತ ವಿಷಯ ಮಾತ್ರ ಬಣ್ಣ
ಈತು ಕೊಂಡಾಟ ಉಂಟು ಪಾತೆರ್ನಾಗ ಲಂಬಿ ಪೊದ್ದೆರ್ಲ ಕಾಯಿಂತದ ತಾಯಿ ಆ ಇಂಚಿನ ಅಂಚಿನ ಬಿಗುಮಾನೆ ಎಂಟ ಏನ್ ಎಕಡೆ ಪಂಟ ಇನ್ನು ಒಟ್ಟಿಗೆ ಇತ್ತು ಈ ಕೊಣನೆದ್ದೆಡ ಎಂಕ್ ಗೆತೊಂಡ್ರೆ ಗೊತ್ತಿದ್ಯಾ ಎಂಕ್ ಗೆತೊಂಡ್ರೆ ಗೊತ್ತ ಸೋಜಿನವಳು ಕೆಕ್ಕಿಲ್ದೆ ಇಡಟ್ರೆ ಕೈ ಪಾಡ್ತ ವೈಪ್ ನೆಲವಿದ್ದ ಮೂಳಿ ಬೈರಾಸದ ಗಂಟನೆ ನೆಲವಿದ್ದ ಮೂಳಿ ಬೈರಾಸದ ಗಂಟನೆ ಇಳಿದುದಗ ದಪ್ಪ ಬಜಿಲು ಇಳಿದುದಗ ದಪ್ಪ ಬಜಿಲು ಏರ್ನ ತಿನಿಸು ತುಳುವೆರ ದಿನಸೆ ಪಂಡದ ಪುಂಡಿ ಪಂಜನೆ ತುಳುವೆರ ದಿನಸೆ ಪಂಡದ ಪುಂಡಿ ಪುಂಡಿನೆ ತಳಿದೊಂದು ಬಾಯಿಗೆ ಪಾಟೆ ನೆಲವಿತ್ತು ಮೂಳಿ ಬೈರಾಸದ ಗಂಡನೆ ಗಿಳಿದು ಸುದಗ ತಪ್ಪ ಬಜಿಲು ನೆಲದ ಬಿದ್ದ ಬೂಳ್ನತ್ತ ಬೈರಾಸದ ಗಂಟು ಬೈರಾಸಿಗೆ ಗಂಟು ಬಾರ್ದು ನನ್ನ ಗಂಟುಡೇ ಬೈರಾಸ್ ಉಪ್ಪುಣ ಗೊತ್ತಾ ಪ್ರಿಯಾಂಕ ಕೃಷ್ಣ ಇಂಚಲ ಒಂಜಿ ಬೈರಾಸಿಗೆ ಗಂಟು ಬಾಡ್ರೆ ಅಪ್ಪಣ ಕೃಷ್ಣ ಒಂಜೊಂಜೆ ಗಂಟನ್ನು ಬಿಚ್ಚಿತು ಬಿಚ್ಚಿತು ಸುಯ್ಯ ಆಹ್ ಆಹ್ ಕೃಷ್ಣ ತುಳುವೆರ ತಿನಿಸತ್ತ ಸುಧಾಮ ಒಂದು ತಿರುಗುತು ಬತ್ತು ನಂಚಿನೋ ಹೊರ್ತುಡು ಬಡವಾನು ಅಂತ ಇಲ್ಲದಾಯ ಪಣ್ಣಗ ಕುಳುಪುಣವೈನು ಪಣ ತುಳುವೆರೆ ತಿನಿಸಾಯ ನಂಚಿನ ಈ ಬಜಿಲನ ಓಹೋ ಐನು ಬೇತೆ ಬೇತೆ ರೀತಿಡು ಪೊರ್ಲ ಅಂತ ಕೊಳ್ಪೇರು ನನ್ನ ಕೆಲವೇರು ಪೊರ್ಲಂಪುಣ ಪಂಡಿತ ಇತ್ತನೆಲ್ಲ ಹಾಳು ಅಂತ ಕೊಳ್ಪೇರು ಅತ್ತು ಕೃಷ್ಣ ಅತ್ತು ಕೃಷ್ಣ ತಂದು ಕೃಷ್ಣ ಸೋಜುಣೆ ಅಂದ ಕೃಷ್ಣ ಹಾ ತುಂಡು ಬೈರಾಸೆಡ್ ಕಟ್ಟದ್ನತ್ತು ಬೈರಾಸೆ ತುಂಡು ಕೃಷ್ಣ ಬೈರಾಸೆ ತುಂಡು ಅತ್ತು ಈ ಇಂಚ ಪಾತಿರ್ನ ಲೈಟ್ ಎಂಚಿನ ವೇದಾಂತ ಉಂಡತ ಕೃಷ್ಣ ಇತ್ತ ಮೂಳಿತ್ತನು ಅವು ಬಜಿಲು ಪರಿಮಳ ಇತ್ತು ಬಜಿಲು ಪರಿಮಳ ಉಂಡ ಕೃಷ್ಣ ಕೃಷ್ಣ ನಿಜವಾನ ಪರಿಮಳದ ಬಜಿಲೊಂದು ಮಾತ್ರ ಈ ಯೋಚನೆ ಎಂಪು ಯಾದೋ ವಸ್ತ್ರ ಉಂಟು ಅಂತ ಪಂಡ ಈ ವಸ್ತ್ರ ಪಂಡ ಜಾದ ಪಣ ವಸನ ಪಂಡ ಜಾದ ಪಣ ಒಯ್ನು ಮುಚ್ಚರ ಪುಣೋ ಅವತ ಅಂದ ಕೃಷ್ಣ ಈ ದೇಹನೇ ಒಂಜಿ ವಸ್ತ್ರ ಆತ ಈ ದೇಹದ ವಸ್ತ್ರ ಉಂಟು ಒಳೆಯದೇನು ಮುಚ್ಚಿತಿ ಜಿಪಾಯ ನಂದು ಈ ಒಳೆಯಿಡಿಪ್ಪುಣಂಚಿನೋ ಎಡ್ಡೆ ವಸ್ತು ಆಂಡ ಪಿದೆಡುಪ್ಪುಣ ಈ ವಸ್ತ್ರ ಉಂಡು ಸುಲ ಎಂಚೆ ಇತ್ತಿಂದ ಏರೆಗೆ ಜಾನಪಣ ಒಳೆಯಿಡುಪ್ಪುಣತ ಮುಖ್ಯವಾನ ವಿಷಯ ಅಂದ ಕೃಷ್ಣ ಇತ ಸುಲ ಈ ಪೂಜಂಪುಣಗ ಕೆಲವೇರು ಒಂಜಿ ತುಂಡು ಪರಂದು ನೆದುರು ಜಿಪೇರು ಮಂತ್ರಾನೆ ತವರ ಪಣ್ಪುಣೇನು ಇದೆಡ ಬೋತ್ರಿತ್ತನು ಸಕಲ ರಾಜೋಪಚಾರ ಪೂಜಾಂ ಸಮರ್ಪಯಾಮಿ ಅಂದು ಇಜಿಪುಣೆಂಚಿನೋ ಒಂಜಿ ತುಂಡು ಆತೆ ಪಂಡ ಏನು ಕೊಳ್ಪುಣೇನೆ ಈ ಅಂಚ ಗೆತ್ತನೋಡು ಪಂಡಿತ ನಟ್ಟಿತು ಕೊಳ್ಪುಣತ ಆನೆ ತಾವರನೆ ಈ ವಾ ಪ್ರೀತಿಡು ಕೊಳಿಯ ಅವು ಮುಖ್ಯವಾತು ಅವು ಅತ್ತಂತ ಈತು ದಪ್ಪದ ಬಜಿಲು ಏತು ದಪ್ಪ ಪಂಡ ಏನ್ ಬಿರೇಲ್ ಪಾಡ್ತ ಇನ್ ಅಂಚಂಚಂಪೆ ಪೊಡಿಯಂಪೆರ ಸೂಪೆ ಆಹಾ ಅಂಟೋಂತು ನಾವು ಎಂಕ ಆಶ್ಚರ್ಯ ಪಣ ಅವತ್ತು ಜಾದು ಪೊಡಿ ಪೊಡಿಯಾನ ಬಜಿಲು ಕೃಷ್ಣಗೆ ಇಷ್ಟ ಇದ್ದಿ ಅಂತ ಗೊತ್ತಿತ್ತದೆ ಈ ದಪ್ಪ ಬಜಿಲಿನ 19 ಅಂದೆ ಒಂಜಿ ಪಾತ್ಯರುಂಡು ಜಾದು ಅಶನಂತವಳು ಅಡುಗೆ ಕೋಣಿಡು ಒವ್ವೇ ಕಜಿಪು ನಿಜಿಬೇತ್ ಐತ ಮುಚ್ಚಳನ ಗೆತ್ತ ಕಜಿಪು ಪಾಡಿಬೇತ್ ಅಸನಂಪುಣತ್ ಮುಚ್ಚಳನ್ನು ಮುಚ್ಚೋಡಿಕಾರ ಅಂದ್ ಜಾಯೆ ಜಾಯೆಗೆ ಕಜಿಪುದ ಪರಿಮಳ ಬೋಪಣ ಅಂದ್ ಅತ ಕಜಿಪು ಪಾಡೊಂಡಿ ಬೆತ್ತು ಉಣೋಡೇಗಾರ ಓ ಕಜಿಪು ಜಾದೋ ಎಂಚಿನೋ ಅವು ಸುರುಟೆಕೇನೋ ನೋಡು ಕಜಿಪು ಪಾಡೊಂಡಿ ಬೆತ್ತು ಉಣೋಡೆ ಜಾಯೆ ಒಂಜಂಚ ಬೆತ್ತೊಂಜಿ ಆಯ ಬತ್ತು ಕುಳ್ಳಿ ಬೆತ್ತು ಈರೆಟ್ಟು ಉಂಪು ಪಾಡೋಡು ಐದು ತುಂಬಿದ್ದಿ ಈ ಉಪ್ಪು ಬಣ್ಣ ಉಂಪುಣನೆ ಏನು ಕಜಿಪುದ ವಿಷಯ ಪಾತ್ರ ಇನ್ನ ಎದುರು ಏನು ಪಾತ್ರ ಈ ಸರ್ವ ಅವುಲ ಪಣ್ಣ ಕಜಿಪುದ ವಿಷಯ ಪಾಂಡಿಬೇತ್ ಪಾಡಿಬೇತ್ ಐತ ಬಗ್ಗೆ ಪಾತ್ರ ಜಯ ಐತ ಪರಿಮಳ ಬೋಪುಣು ಆನೆ ತಾವರನೆ ಏನು ದಪ್ಪ ಬಜಿಲು ತುಳುವೆರ ತಿನಿಸು ಪಣಂತಿತ್ತನ ಬಜಿಲ್ದ ಪರಿಮಳ ಬೋಪುರ್ಯ ಆನೆ ತಾವರನೆ ಬಾಯಿಗೆ
ತಿನ್ನಿಯರೆ ಬಾಯಿಗೆ ಜಿನ ಮಾತ್ರ ಏನು ಬಳ್ತವಂತ ಬತ್ತಳತ್ತ ರುಕ್ಮಿಣಿ ನಿಂಗಳು ಪಾಪು ತಿನ್ನ ಎಂಗೊಂಚೂರು ಕೊಳ್ಳೆ ಬಂಡತು ಆಳ್ಳಾಗೆ ತಂಡ ಪ್ರಾರಂಭ ಅಂತಾಳು. ಒಂಜು ತುತ್ತು ತಿನ್ನೇಕು 7 ಜನ್ಮಂತ ಭಾಗ್ಯ ಎಂಕ ಸಿಕ್ಕನು ಅಂತ ಸಂತೋಷ ಉಂಟು ಪಣ್ಣ ಆಳೇನು ಎಂತ ಜಿತ್ತು ಚೂರು ಪಾತರಡೆ ಎಂಕ ಒಂಚೂರು ಆಳ್ಡ ಪಾತಿರವ ಏತು ಜಿಪುಣೆ ಆತು ಪೋಯ ರುಕ್ಮಿಣಿ ಇದು ಜಿಪುಣೆಯಾಂಡ ಎಂಚ ಬಜಿಲು ಬೋಡು ಪಂಡಿತು ಎನ್ನ ಕೈಟ್ ವೈತಿತ್ತು ನಿನಗೆ ತೊಂತು 7 ಭಾಗ್ಯದ ಪುಣ್ಯ ಸಿಕ್ಕನು ಅಂತ ಪಂಡ ಸುಯನಾಯನ ಏತು ಸೋತು ಪೋತೆ ಮೂಳು ಬತ್ತತು ಏನನ್ನು ಸೂವಂತು ಕಣ್ಣು ಮುಚ್ಚುನೆಲ್ಲ ಮದತದ ನಾಯಕ ಎಂಗಳೇನೇ ಸೂವಂತುಳ್ಳೆ ಕೈ ಮುಗಿತಿ ಎಂತದೆ ఆయన మనసుడు బోడు పన్పున వంజి ఆశాండల ఉండ పణ బోడు పన్పున ఆశను గుర్తు తోడుದ ನೀರಿನ ಪತಂತು ಒಳೆಯಿಡು ಪುಣಂಚಿನೋ ಕೃಷ್ಣ ಪನ್ಪುಣ ಭಾವಂಕು ಏಪಲ ಪೂಜೆ ಅಂತೊಳ್ಳೆ ಮಲ್ಲಗಳು ಮಾಂತ ಪಣ್ಪೇರು ಪೂಜೆಗೆ ಪತ್ರ ಬೋಡು ಪೂಜೆಗೆ ಪುಷ್ಪ ಬೋಡು ಪೂಜೆಗೆ ನೀರು ಬೋಡು ಬೆಂಚತ್ತು ఆయన ದೇಹನೇ ಪೀಠ ಅಂತಂತೆ ఆయన ಮನಸ್ಸುನೇ ಮಂಟಪ ಅಂತಂತೆ ఆయన ಕಣ್ಣುಳೇನೆ ದೀಪ ಅಂತೀಜೋಂತೆ ಕೃಷ್ಣ ಕೃಷ್ಣ ಪಣ್ಪುಣನೆ ಶಂಖಧ್ವನಿ ಅಂತ ತೊಡಗಿಸುವಂತುಳ್ಳೆ ಕೈ ಬೆರಳುಳನೆ ಎದುರಿಜಿತು ಇಂದುವೆ ಕದಳಿ ಪರಂದುಳು ಕೃಷ್ಣ ಅಂತ ಸಮರ್ಪಣೆಗೆ ಏಪಲ ತುಂಬು ಪೋಪುಣಾಯ್ ఆయన ಒಳೆ ಇಡುಪುಣು ಏನು ಪಣ್ಪುಣ ಭಾವನ ಏಪಲ ನೈವೇದ್ಯ ಆತಿದಿತೆ ಅವೇ ಈ ಪೊರ್ತುಡು ಬಜಿಲು ನೈವೇದ್ಯ ಆತಿ ಎನ್ನೆದುರುಡು ಮಾಂತೆರೆಗಲ ದೇವರ ಕೋಣೆಡುಪುಣ ಭಕ್ತಿ ದೇವರ ಕೋಣೆ ತಿಪ್ಪಿದೆ ಬತಿ ವ್ಯಕ್ತಿ ವಿಭಕ್ತಿ ದೇವರ ಕೋಣೆಡುಪುಣಗ ಭಕ್ತಿ ಮಾತ್ರ ದೇವರ ಇನುಕುಳು ಅಂತ ಪಿದೆ ಬೆತಿ ಬೆತ್ತು ಏನು ಎನ್ನತ್ತವರ ಏನು ಆ ದೇವರಿಗೆ ಈತುಕೊಳ್ಳಿಯ ಎನ್ನ ಲೆಕ್ಕೊಂಟಿ ಇನಿ ಈತು ಜನಂಕ ಅಶನ ಎನ್ನ ಲೆಕ್ಕೊಂಟಿನಿ ರಥೋತ್ಸವ ಬೆಂಚತ್ತು ದೇವರಿ ಎಂಟ ಕೊಳ್ಪೋಯರು ದೇವರಿ ಎಂಟ ಅಂಪೋಯರು ದೇವರೆತ್ತಾವರು ಎಂಕ್ ಇಂಚಾನು ಇಂಚ ಮಾಂತೆಲ್ನ ಎನ್ನ ಮಿತ್ತೇ ಪಾಡುಂತು ಪುಣಂಚಿನೋ ಈ ಭಕ್ತಗ ಜಾದ ಬೋಡು ಪಣ್ಪುಣೇನು ಆಯಾತ್ ಪಣ್ಪುರಿಯೇ ఆయన మనస్సు డిత్తునేను అర్థంతో ఈ కొడుడు అవా ఆవు పంట పోతా ఆనతాడు
ಇನ್ನಿಕುಲು ಈತ ಪಂಡರಡ ಪಾಪು ಬುಳಿನ ಅನುಗ್ರಹ ಏನಂಪೆ ಬಂತು ಸಂತೋಷ ಉಂಟು ಪೋಯಳು ಅಣ್ಣಂಬಿ ಅಂಚತ್ತು ಈ ತೋಡ್ತು ಕೃಷ್ಣ ಕೃಷ್ಣ ಪಣಂತಿತ್ತನೆ ಈತ ಪೊಸತ್ತು ರುಕ್ಮಿಣೀಶ ಅಂತ ರುಕ್ಮಿಣೀಶನ ನುಡಿನ ಕೇಂಡದು ಕೃಷ್ಣ ರುಕ್ಮಿಣೀಶನ ನುಡಿನ ಕೇಂಡದು ಬಗ್ಗುದೆಂದಿ ಸುಧಾಮದ್ವಿಜಯ ಕೈ ಮುಗಿಯೇ ಕೈ ಮುಗಿ ಕಣ್ಮುಚ್ಚೋದು ದೇವರ ಧ್ಯಾನ ಮಂದೊಂದು ಕೃಷ್ಣ ಕೈ ಮುಗಿಯೇ ಕಣ್ಮುಚ್ಚೊಂದು ದೇವರ ಧ್ಯಾನ ಮಂದೊಂದು ಮುಗ್ಗಿ ಭಕ್ತಿದ ಒಳ್ಳಿ ನೀರಡೆ ಒಗ್ಗು ಪರಮನ ಸೂತು ಭಕ್ತನು ಒಗ್ಗು ಪರಮನ ಸೂತು ಭಕ್ತನು ಉಗ್ಗಲೆರೆ ಮುಟೊಂತಿಂಚ ಪಂಡೇರಿ ಕರಡ ಕಡಲರು ಕರುಣೆ ಕಡಲರಸು ರುಕ್ಮಿಣಿ ನುಡಿದಗೆ ಬಗ್ಗದಿಂದಿ ಸುಧಾಮೆ ದ್ವಿಜಯ ರುಕ್ಮಿಣೀಶ ಲಕ್ಷ್ಮೀ ವಲ್ಲಭ ಕೃಷ್ಣ ವಾಸುದೇವ ಅವು ಬುಡ್ತು ಇನ್ಗೆ ಜಾಲ ಇದ್ಯತ ಅಂದ ಇನ್ನ ಪುಗಿಲದಿ ಮಿತ್ತೇ ಕೈ ಜೀತ ಕೃಷ್ಣ ಈ ಸ್ಥಿತಿ ಎಂಕ್ ಮಸ್ತ್ ಸಂತೋಷ ಕೊಳ್ಪುಣ ಸ್ಥಿತಿ ಆ ಕೈ ಪತ್ತುಣ ಹ್ಮ್ ಕಾರ್ಗಡ್ಡ ಬುಳ್ನ ಕಳಿಯನ್ನು ದಿರ್ಪುಣ ನೆತ್ತಲ ಇನ್ನ ಪುಗಿಲಿಡೀ ಕೈದಿತ್ತು ಒಳೆ ಒಳೆ ತಂತು ಬರ್ತಕ ಆ ಇನಿ ಇಡೀ ಪಾತೇರ್ಗ ಅವನ ಇರಿಗಿಡಿ ಮಾದರ್ಗಾಗಿ ಪುಲರಾತ್ರಿ ಪದಸದಾವೆ ಪಣಲ ಯಾವುದು ಇರಿಗಿಡಿ ಇರಿಗಿಡಿ ಮಾದರ್ಗಾಗಿ ಪುಲರಾತ್ರಿ ಮನಸ್ಸು ದಾಸದೆ ಬಣ್ಣ ದಾಕ್ಷಿಣ್ಯ ಬೋಧಿ ಯಾವುದು ಮನಸ್ಸು ದಾಸದೆ ಬಣ್ಣ ದಾಕ್ಷಿಣ್ಯ ಬೋಧಿ ಓ ನಿನ್ನ ಲೆಕ್ಕ ಮಿತ್ರರೇ ಉಂಡು ಹೆಂಗೆ ಚ ನಿನ್ನ ಲೆಕ್ಕ ಮಿತ್ರರೇ ಉಂಡೆಂಗೆಯೇ ಓ ತಿನ್ನಲ ಬಾಳದ ಬರೆದ ಬರೆದಂಬೆ ತಿನಿಗಿಂಡಿ ಪಾತರ್ಕ ಇಪ್ಪುಲ ರಾತ್ರಿಯಿಣಿ ಓ ಆತರ್ಗೋ ಆ ರಾತ್ರಿ ಇಡೀ ನೊಟ್ಟಿಗೆ ಪಾತರೋಡು ಓ ಬೇತ ಬೇತ ವಿಷಯಗಳ ಕುರಿತಾತ್ ಓ ಇಂಟ ಚರ್ಚೆ ಅಂಪೊಡು ದುಂಬುದೇನು ನೆನಪಂಪೊಡು ಆ ಆ ಕುತ್ತಾದ ಇರುವೆಲ್ಲ ತಿಳಿಪೋಡು ಅಪಗ ಕೃಷ್ಣ ರಾತ್ರಿ ನಮ್ಮ ಕೆದೊನ್ ಪುಣ ಬೋತ್ರಿ ಆತ ಹ್ಮ್ ನಂಗೆ ನಿದ್ರೆ ಬರ್ಪುಣ ಎಂಚಿನೋ ನಿದ್ರೆ ಕೊಡೋ ಅಂತ ಪಾತೇರ್ಗ ಕುಳತ್ ಪಾತ್ರ ಪಕ್ಷ ಉಂಟಲ್ಲ ನಮ್ಮನೆ ಇನ್ನ ಎದುರುಡು ಬಾಳೆ ಪರಂದಿಜಿತ ಅಯ್ಯೋ ಪೆತ್ತದ ಪೇರು ಜೀತ ಅಂದ ಕೊಂಡ ಪೇರು ಓ ಐನ್ ಪರೋಂತು ಆ ಸುಧಾಮ ಓ ಜಾಲ ದಾಕ್ಷಿಣ್ಯಂ ಪುತ್ರಿ ಇದ್ದಿ ಜಾದ ಬೋಡು ಕೇಡೆಂಟ
ಕೇಣಂತ ಪಣ್ಪಣ ಮಾತ್ರ ಕೃಷ್ಣ ಕೃಷ್ಣ ಮಧುಸೂದನ ಮಧು ನಿರೂದನ ಕೃಷ್ಣ ಕರುಣೆ ಜಾದಬೋಡು ಸುಧಾಮ 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 ಅಂತ ಜಾಲ ದಾಕ್ಷಿಣ್ಯಂ ಪುತ್ರಿ ಏನು ಇನಟ ಬತ್ತದ ಜಾದ ಕೇನುಣ ಕೃಷ್ಣ ಬೋಡಾನೇನು ಕೇಣು ಎಂಕ್ ಬೋಡಿತ್ನ ಆತು ಉಂಡು ಕೃಷ್ಣ ಈ ಕೊಳುತ್ತ ಎಡ್ಡಾವಡು ಎಂಕೊಂಜಿ ಆಸೆ ಎತ್ತನು ಯಾವುದು ಒರಾಂಡಲ ಪೋತು ಗಂಗೆಡು ಮುಳ್ಕೊಡು ಅಂತ ಗಂಗೆಡು ಮುಳ್ಕುಣ ಜಾಯ ಬಣ್ಣ ಆಳು ಪಾಪನಾಶಿನಿ ಅಂತ ಅರ್ಥ ಅಘನಾಶಿನಿ ಅಂತ ಅಘ ಬಂಡ ಪಾಪ ಆ ಐಟು ಮುಳ್ಕೊಂಡ ಪಾಪ ನಾಶ ಆಪಣು ಗಂಗೆಗೆ ಎಷ್ಟು ಜನ ತೀರ್ಥಯಾತ್ರೆಗೆ ಪೋಪೇರು ಗಂಗೆಡು ಮುಳ್ಕೊಡು ಗಂಗೆಡು ಎನ್ನತ್ತು ಈ ಜೀವಮಾನುಂಟು ಈತ ತಾರೆ ಬರ್ದು ತಾಂಡಲ ಎಂಕು ಹೊರಲ ಗಂಗೆಡು ಮುಳ್ಕೆರ ಆನದ್ದಿ ಆ ಒಂಜಿ ಎಥೆ ಏನಟ ಇತ್ತನು ಅಂಡ ಇನಿ ಪರಿಹಾರ ಅನು ಕೃಷ್ಣ ಜಾಯಗಂತು ಕೇಣುವಯಿ ಆ ಗಂಗಾದೇವಿಯ ಇನ್ನ ಪಾದೊಂಟು ಬರ್ತನಗರೆ ಆ ಅನುಸಂಧಾನ ಏನಟ ಆ ಪಾದನ ಏನು ಮುಟ್ಟಿಯ ಗಂಗೆಡು ಮೀನಾತು ಪುಣ್ಯ ಪಾಪು ಕೃಷ್ಣ ಎಂಕ ಪಾಪು ಆತು ಮಾತ್ರನೇ ಆತು ಜಾದಬೋಡು ಕೇಳುವ ಒಂಜಿ ದಿನ ಪುಟ್ಟುಣ ಒಂಜಿ ದಿನ ಬದುಕುಣ ಮೂಜೆ ತಾನೆ ಸೈಪುಣ ಬಂಡ ಮೂಜೇ ದಿನ ಬದುಕು ಮೂಜಿ ದಿನ ಬಂಡ ವಾಡಿಕೆಡು ಪಂಪುಣ ಆ ಬದುಕಿನ ಜೀವನುಂಟು ಒಂಜಿ ದಿನಂತ ಜೀವನುಂಟು ಸಾಧನೆ ನಂಪೋಡಿಕ
ಈ ಶರೀರ ಉಪ್ಪುಣ ಸಾಧನೆಗೆ ಪೊಕ್ಕಡ ಅಸನಂತದ್ದು ಕೆತ್ತೊಂಡೇರತ್ತು ಸಾಧನೆ ಅಂತ ನಾಯಕ ಜ್ಞಾನ ಇತ್ತು ನಾಯಕ ಅತ್ಯಂತ ಪವಿತ್ರವಾದ ಎರಡು ವಸ್ತು ಒಂಜಿ ದೀಪ ಒಂಜಿ ಜ್ಞಾನ ಐತ್ತು ಪವಿತ್ರವಾದ ಲೋಕ ಉಂಟು ಬೇತ ಇದ್ದಿ ಪಂಚಭೂತ ಉಂಟು ಒಂಜಿ ದೀಪ ಹೋಯ್ತೆ ನೆಲ ಹಾಳಾತನು ಕುಳ್ಳಡೆ ಭೂಮಿ ಹಾಳಾಪುಣು ಹೋಯ್ತೆ ನೀರು ಆ ಪಾತ್ರ ಉಂಟು ನೀರುಂಡು 4 ದಿನ ಪೊಂಡ ಪರಿಯರಾಪ್ರಿ ನೀರು ಮಲಿನ ಹೋಯ್ತೆ ಗಾಳಿ ಬೀಜ ಅಂತುಂಡು ವಾಯು ಮಾಲಿನ್ಯ ಆಕಳು ಶಬ್ದ ಲಕ್ಕೊಬ್ಬೆರು ಶಬ್ದ ಮಾಲಿನ್ಯ ಸುಖಂದು ಮಾಲಿನ್ಯ ಅಂತ ಉಂಡ ಭಕ್ಷ್ಯ ಆ ಭಕ್ಷ್ಯದ ಸ್ವರೂಪ ಈ ಕೃಷ್ಣ ಅತ್ಯಂತ ಪವಿತ್ರವು ಬಿತ್ತುಂದಿ ಜ್ಞಾನ ಅರಿವು ಇಲ್ಲದೆ ಮಾಡಿದ ಕರ್ಮ ಆನೆ ಮಾಡಿದ ಸ್ನಾನದ ಹಾಗೆ ವ್ಯಾಖ್ಯಾನ ಮಸ್ತುಂಡು ಕೃಷ್ಣ ಇನ ಎದುರಡಿ ಏನು ಪಣ್ಪುರಿ ಇಂಕು ಗೊತ್ತುಂಡು ಇನಕ್ಕೆ ಏನು ಪಣಿಯೇನು ಆತು ಅವಾಗ ಒಂಜಿ ಪ್ರಶ್ನೆ ಮಾಡ್ಬಿಟ್ಟು ಕೃಷ್ಣ ಜಾಯೆ ಸಾಂದೀಪನಿ ಮುಗ್ಲೇಡ ಗುರುಕುಲೇಡ ವಿದ್ಯೆ ಕಲ್ತೆ ಅಯ್ಯ ಸರ್ವಜ್ಞತ ಅವಾಗ ಗುರು ಶಿಷ್ಯ ಸಂಬಂಧ ಎಂಚ ಬೋರ್ಡು ಪಣ್ಪುಣಕ್ಕೆ ಸೋಜವರೆಗೋಸ್ಕರ ಕೃಷ್ಣ ಈ ಲಯನ್ಲ ವಿದ್ಯೆ ಕಲ್ತನ ಇನ್ನ ವಿದ್ಯೆ ಅಂಚ ಏನು ಒಟ್ಟಿಗೂ ಇತ್ತೆ ಕೃಷ್ಣ ಎನ್ನ ಬದುಕಿನ ಸಾರ್ಥಕಾನ್ ಜಾಲಭೂತ್ರಿಯ ಜಾಲಭೂತ್ರಿ ಕೃಷ್ಣ ಜಾಲಭೂತ್ರಿಯ ಕೃಷ್ಣ ಬೋರ್ಡು ಬೋರ್ಡು ಇಲ್ಲಿದೆ ನಮ್ಮ ಮನೆ ಇದು ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ಆ ಇಲ್ಲು ಬೋರ್ಡು ಕೃಷ್ಣ ಅಪಕ ಮದುವೆ ಆತ್ನ ರಾಮಣಿ ಜೋಕುಳು ಬೋತ್ರಿ ಕೃಷ್ಣ ಮಡದಿ ಬಾರಳು ಮಂಚ ಬಾರದು ಕಂಚು ಕನ್ನಡಿ ಕಿಂಚದ್ದು ಬರದು ಕೃಷ್ಣ ಎಂಕ ಆ ಭಾಷೆ ಬಣಂತೆ ದುಂಬು ಪೋಪ್ರಿಯವು ಮುಂಚೆ ಮಾಡಿದ ಸಂಚಿತಾರ್ಥವು ಬರದು ಕರ್ಮಗಳು ನಿನ್ನ ಬೆಂಬಿಡ ಕೃಷ್ಣ ಅಪಗ ಈತು ಬಡಪತ್ತು ಜಾಯೆ ಬತ್ನಂತು ಏನು ಎನ್ನಾತಂಕೆ ಏನು ಆಲೋಚನೆ ಅಂಪನಕ ನೀ ಮಾಡಿದ ಕರ್ಮವೇ ಬಲವಂತವಾದರೆ ಏನು ಮಾಡಲಿ ಕೃಷ್ಣ ಜಾಲಭೂತ್ರಿಯ ಕೃಷ್ಣ ಜಾಲಭೂತ್ರಿಯ ಕೃಷ್ಣ ಮಸ್ತ್ ಪಾತಿರಿಯ ಮಸ್ತ್ ಎನ್ನೊಟ್ಟಿಗೆ ಸಂತೋಷ ಉಂಟು ಪಾತಿರಿಯ ಎಲ್ಲ ಭಕ್ಷರ ಲಕ್ಕತ್ತು ಪಿದಾಡುಣ ಪಣ್ಪುಣ ನಿರ್ಧಾರ ಉಂಟು ಉಳ್ಳತ ಚೂರು ಕೊಡ್ತು ಮನದಾನಿ ಇಲ್ಲಗ ಬಿದಾಡಿಯೇ ಗುಜೇಲೆ ಪಣರಗ ಮಂದಿ ಕೃಷ್ಣನ ಲೀಲೆ ಸೂಲೆ ಪಣರಗ ಮಂದಿ ಕೃಷ್ಣನ ಲೀಲೆ ನಿಂಕುಳೆ ಸೂಲೆ ಕೃಷ್ಣನ ಲೀಲೆ ಕೆದೊಳ್ಳೆ ಅಂತ ಬಂಡಿ ಕೂಡ್ಲೆ ಕೆದೊಂತೆ ಎನ್ನ ಕೈನು ಪತೊಂತೆ ಕೆದೊಂತೆ ನೆನಪಾಪುಣಿ ಅಂಕೆ ಏರು ಕೈ ಬಿಡುಂಡಲ್ಲ ಮಲ್ಲೆದ್ದಿ ಕೃಷ್ಣೆ ಕೈ ಬಿಡ್ರೆ ಅವನು ಆನೆತ್ತಾವರಣೆ ಎನ್ನ ಕೈ ಪತೊಂತೆ ಕೆದೊಂತೆ ಜಾಲಭೋತ್ರಿಯ ಕೆಣ್ಣಗ ಬೋತ್ರಿ ಪಂಡೆ ಎನ್ನ ಕೈ ಪತೊಂಡೆ ಆಯ್ತು ಅರ್ಥ ಎಂಚಿನೋ ಎಂಕ್ ಜಾಲಭೋತ್ರಿ ಈ ಕೈ ಪತೊಂಡ ಪಾಪು ಅಂತ ಐತೆ ಅರ್ಥ ಆತ ನಿಜವಾತಾಣ್ಲೆ ಏನು ಕೊಳೋಡಾಣ ಏರೆಗೆ ಎಂಕ್ ಅವುಕೊಳು ಎಂಕ್ ಉಂದುಕೊಳು ಎಂಕ್ ಅವು ಬೋಡು ಎಂಕ್ ಉಂದುಬೋಡು ಅಂತ ಕೇಳ್ನಕ್ಳೆಗೆ ಹತ್ತುಕೊಳ್ಪುಣ ಎಂಕ್ ಜಾಲಭೋತ್ರಿ ಅಂತ ಪನ್ಪುಣಕ್ಳೆಗೆ ಜಾದ ಬೋಡು ಅಂತ ಪಂಡತೆ ತೆರಿತುಕೊಳ್ಳೋಡತ್ತೆ ಏನು ಸೊಂಡಿಲಿ ದೆರ್ತುಂಡ ಪಾಪು ಬಲ್ತೋಂತ ಪೋತೇನ ಅಂಚಾ ತುಪ್ಪುಣಗ ಮೆನ ಒಳೆ ಜಾದ ಉಂಡು ಪಂತಿ ಎಂಕ್ ತೆರಿಯಂಡ್ರೆ ಕಷ್ಟಾಪಣ ಐನೇಯ ಕಳ್ಳ ರುಕ್ಮಿಣಿಡ ಪಣ್ಣ ಸಿರಿಬೋಡು ಅಂತ ಕೇನು ನಾ ಎತ್ತಂಬೆ ಸಿರಿ ಪನ್ಪುಣಕ್ಕೆ ನೆಮ್ಮದಿ ಅಂತ ಒಂದು ಅರ್ಥ ಉಂಡಿಕಾರೆ ಆಯಾಗ ಒಯ್ಟಿ ನೆಮ್ಮದಿ ಅಂತ ಆಯಿ ಎಣ್ಣದೇನ
ಬೆತ್ತು ಕೃಷ್ಣನು ನಂಬುಂಡ ಜಾದ ನೆಮ್ಮದಿ ಸಿಕ್ಕುಣು ಅಂತು ಆ್ಯನ ನಂಬುದರ ಕುಳಿ ಹೆಣ್ಣು ಅಂತಾರ ಅಕ್ಕಳಿಗೆ ಅವು ಮಾಂತ ನೆಮ್ಮದಿ ಸಿಕ್ಕೊಡತ್ತ ಆನೆತ್ತಾವರಣೆ ಕಣ್ಣು ಮುಚ್ಚೀತು ಕೃಷ್ಣ ಕೃಷ್ಣ ಅಂತ ಪಣಂತು ಪುಣ ಮೇನ ಮನಸ್ಸುಡುಪುಣ ಮಾಂತ ಭಾವಂ ಕುಳ ಏತು ಸರಿ ಕೃಷ್ಣೆ ಪಂಟೇನ ಆತು ಸರಿ ಅಸ್ತು ಅಸ್ತು ಅಸ್ತು. ಆನೆ ಕೃಷ್ಣನ ಅವಳು ಜಾದಬೋಡು ಅಂತ ಕೇಂಡೆ ಹಂಡ ಕೇಣರೆ ಹೆಂಗ ಏನು ಜಾದು ಅಂತ ಕೇನುಣ ಆಯ ಕೇಣ ಮಾತ್ರ ಜಾಲ ಕೈಟ್ ಕೊಳ್ಳದ್ದೆ ಏನು ಕಾಲು ಕೈಟೆ ಪಿದಾಡಿ ಜಾಲ ಕೊಳ್ತ್ರಿ ತಾನೆ ಗಿಡಿಗೆ ಗುಡಿಸವ ಪೋಲು ಹೋಗು ಉಪ್ಪರಿಗೆ ಗಿಡಿಗೆ ಗುಡಿಸಲು ಹೋಗು ಉಪ್ಪರಿಗೆ ಇಲ್ಲ ಕಡೆ ಕೊಟ್ಟಿಟ್ಟು ಮುಡಿಟ್ಟು ಬಗೆ ಬಗೆದೆಲ್ಲ ಬಂಗಾರದ ಬರಟ ರಬಟಿ ಜೋಕುಳೆಗ ಸಂಗೀತ ಸಾಹಿತ್ಯ ಸೌಖ್ಯ ಕೇಳಿರೆಗ ಗಿಡಿಗೆ ಗುಡಿಸಲು ಹೋಗು ಉಪ್ಪರಿಗೆ ಇಲ್ಲ ಉಪ್ಪರಿಗೆ ಇಲ್ಲ. ಜಾದಬೋಡು ಕೇಂಡಲ ಏನಟ ಪಣಿಯರೆ ಬಾಯಿ ಬತ್ತನದ್ದಿ ಏನಾಯಟ ಜಾತನ ಕೇನುಣ ಕಾಲಿ ಕೈಟು ಪಿದ್ದಾಡಿ ಆಯಲ ಜಾಲಂದ ಸುಧಾಮ ಕೇಂಡ್ಲ ಮಾತ್ರ ಕೊಳ್ಳನೆ ಇದ್ದಿ ಎಂಕ ಇತ್ತು ಕೊಳ್ಪೆ ಅಂತ ಇತ್ತನ ಮನಸ್ಸುಡು ಕೊಳ್ತೆಡಾತು ಅವಳು ಪಣ್ಣದ್ದಿ ಅವಳು ಇನ್ನು ಮೋಕ್ಷಗಳು ಆತು ಪಂಡೆ ಅಂಡ ರಾಮಣಿಯೇ ಕೊಳ್ತು ಪಂಡತ್ ಕಡಪುರ್ನ ಜಾದಂಡಲ ಪತ್ತೊಂಬಲ್ಲೆ ಅಂತ ಎಂಕ ಕೇಣರೆ ನಾಲಿಗೆನೆ ಬತ್ತನದ್ದಿ ಕಾಲಿ ಕೈಟು ಪಿದ್ದಾಡಿಯೇ ಏತು ಅನುಸಂಧಾನ ಬನ್ನಗಲ ಕಾಲಿ ಕೈಟು ಕೋನಗಲ ಅಂಚನೆ ಪೋ ಜಾಲ ಪತ್ತೊಂಬೋಡ ಅಂತ ಐತೆ ಅರ್ಥ ಜಾಲ ಇದ್ದಿಕೊಣವರೆ ಮುಳ್ತು ಭೂಮಿಡು ಕಾಲಿ ಕೈಟು ಬರ್ತಾ ಅಂದ ಬತ್ತಲೆ ಬರ್ತಾ ಫೋನಗ ಕತ್ತಲೆ ಜಾಲದ್ದಿ ಕಾಲಿ ಕೈಟೆ ಪೋ ನನ್ನ ಕಾಲಿ ಕೈಟೆ ಕಡಪುರಿ ಅಂತ ಕೃಷ್ಣ ಬಾಕಿಲ್ದ ಜೋಕುಳು ಎಕಡೆ ತಡೆತನಗಳು ಕೂಡ ಎದುರು ಬರ್ತಿರತ್ತ ಅವಳು ಹೊಸ ವಸ್ತ್ರ ಕೊಳ್ತೆ ಎಕಡೆ ಪಟ್ಟೆ ವಸ್ತ್ರ ಸುತ್ತೊಂಡ್ಲ ಅಂತ ಎನ್ನ ಪರ್ಕಟ್ಟು ಬೈರಸನ್ ಕೆತ್ತಿತ್ತು ಹೊಸ ವಸ್ತ್ರ ಕೊಳ್ತೆ ಆ ಬಾಕಿಲ್ ಕಾಪುದಕ್ಕಳು ಐಲ್ಲ ಕೆತ್ತೊಂಡಿರತ್ತ ಅಯ್ಯೋ ಕೂಡ ಪರ್ಕಟ್ಟು ವಸ್ತ್ರನೇ ಎಂಕ ಸಿಕ್ಕಿನ ಅಪಗ ನಮಕ್ಕೆ ಎತ್ತು ಭಾಗ್ಯ ಉಂಡ ಆತೆ ಸಿಕ್ಕುಣ ಅಂತ ಐತೆ ಅರ್ಥ ಪಟ್ಟೆ ವಸ್ತ್ರ ಪಿರಗೆತ್ತೊಂಡಿರಕ್ಕಳು ಕೊಣವರ ಇದ್ದಿ ಮುಳ್ತು ಒವುಲ ಲೋಕಂತು ಏತು ಸ್ಪಷ್ಟ ನಿರ್ಣಯ ಅನುಸೂಲೆ ಒವುಲ ಕೊಣವರದ್ದಿ ಎಂಚ ಬತ್ತನ ಅಂಚೆನೆ ಪೋ ಅಂಚೆನೆ ಪೋಡತ್ತ ಏನು ಛಾಯಗಿಂಚಾನು ಛಾಯಗೆ ಈ ಬಟ್ ಓ ಎಂಕಿತ್ತೆ ನೆನಪ ಅಪ್ಪಣು ಅವು ಕೃಷ್ಣನ ಎದುರುಗಳ ಏನೆಲ್ಲ ಪಣ್ಣದ್ದಿ ಆಯೆಲ್ಲ ಪಣ್ತಿರಿಯೇ ಜಾಯೆ ಬಡತನ ಕೊಳಿಯೇ ಕೃಷ್ಣೆ ಕಾರಣದಂತೆ ಆತು ಸಾಂದೀಪಿನ ಗುರುಕುಳ ಅವಳು ಆಕಳೆ ರಾಮಣಿ ಕಾಡಿಗೆ ಸಮಿತಿಗೆ ಐಕ್ ನೆಕ್ ಫೋನಗ ಆಕುಳ್ಳ ಒಂಜಿ ಪುಂಡಿ ಬಜಿಲ್ ಕೊಳ್ಪಿದ್ದರು ಜೋಕುಳೆಗೆ ಬಡವನಗ ಗುಡ್ಡೆಡು ತಿನ್ನಾಡು ಬಯ್ಯಡು ಬರಡು ಅಂತು ಎನ ಕೈಟೆ ಕೊಳ್ಪಿದರು ಆ ಗುರು ಪತ್ನಿ ಕೊಳ್ಳಂಚಿತ್ತನ ಬಜಿಲಿನ ಕೃಷ್ಣಗೆ ಗೊತ್ತಂತ್ಲಕ್ಕ ಏನೇ ಮುಕ್ಕುದೆ ಒರಿಯ ಮುಕ್ಕುದೆ ಅವು ಇತ್ತೆ ನೆನಪಾಪನು ಕೃಷ್ಣಗೆ ಏಪ ವಂಚನೆ ಅಂತನ ದೇವರಿಗೆ ವಂಚನೆ ಅಂತನ ಇಂಕ ಬರ್ಕತಿ ಏತು ಸತ್ಯ ಆಂಡ ಐನು ಒಂಜಲ ಮನ ಐತೆ ಗೊತ್ತದಂತೆ ಆತ ಅಂಡ ನಮಟ ಪಣ್ಣದ್ದಿ ಆತೆ ಇದನ್ನ ಆಯ್ ಪಣ್ತೊಳ್ಳಿ ಆತ ಈ ನೀವು ಈತ ಮಂತ ಕತೆ ಬಂಡೆ ಐನ್ ಬಂಡೆನಾಯೇ ಜಾಯ ಬಣ್ಣದ್ದಿ ಮನಸ್ಸಿಗೆ ನೇಡಂಪರ ಅವನ ಪನ್ಪಣ ಒಂಜಿ ದೃಷ್ಟ ಅಂಡ ನಮ ಆಜ್ಞೆ ಅಂತ ನನ್ನ ಅಂಕ ಗೊತ್ತು ಅವು ಕಾರಣ ಅಪಗ ವಾ ಕಾರಣಂಕಲ ಪಾಪ ಅಂಪಡೆ ಪನ್ಪುಣೆಕ ಒಂಜಿ ಪಟ್ಟದು ತಿನ್ಲೆ
ಕಾಗೆಯೊಂದು ಅಗುಳನು ಕಂಡರೆ ಕರೆಯುವುದು ಎನ್ನ ಬಳಗವನು. ಒಂಜಿ ಅಗುಳು ಸಿಕ್ಕಂಡ ಪಾಪವು ಕಾಕೆಳು ಪೂರ ಒಳೆತು ತಿಂಪ ಅಂಚಿತ್ತನ ಅವಳು ಹೇಳ್ಕೊಳ್ತಾನಂತನ ಭಜನೆ ಏನು ವರಿಯೇ ಮುಖ್ಯ. ಪಾಪ ಕುಂದು ಬಡತನ ಕುಂದು ಒಂಜಿ ಪಾಪ ಅಂತ ಎನ್ನೋ ಆಲೋಚನೆ ಕೃಷ್ಣನ ಸಂಕಲ್ಪ ಎಂಚ ಎಂಕು ಗೊತ್ತುದ್ದಿ ಉಪ್ಪಡೆ ಏನು ಪಿದಾಡಿ ಅಂತು ಪಿದಾರ್ಥ ಒಂದು ಸಾದಿ ಎಂಕಳ ಇಲ್ಲದೇನೆ ತುಂಬುದೇನೆ ಸಾದಿ ಅತ್ತ ಅಯ್ಯೋ ವರ್ಕು ಎಂಕುಳ್ಳನೆ ವರ್ಕು ಎಂಕಳ ಇಲ್ಲು ಸೋಜುರಿ ಅತ್ತ ಎನ್ನ ತಟ್ಟಿದ ಇಲ್ಲು ಸೋಜುರಿ ಅತ್ತ ವರ್ಕು ಅಂಚನೆ ಉಂಡು ವರ್ಕು ಮಲ್ಲಾತ್ರಿ ಇಲ್ಲು ತಟ್ಟಿದ ಇಲ್ಲು ಸೋಜುರಿಯೇ ತಟ್ಟಿದ ಇಲ್ಲು ಸೋಜುರಿ ಅದು ಅಪ್ಪಗ ಒಂದು ಉಪ್ಪರಿಗೆದ ಇಲ್ಲಿ ಏರ್ನು ಅದೇ ಉಪ್ಪರಿಗೆದ ಇಲ್ಲಿ ಅಯ್ಯೋ ಮೂಳು ಮತ್ತೆ ಪಟ್ಟ ವಸ್ತ್ರ ಆಚರಿಸ್ನೋ ಏರ್ನು ಒಂದು ಅಯ್ಯೋ ಜೋಕುಳ್ಳ ಮೂಳೆ ಉಳ್ಳ ಪಟ್ಟ ವಸ್ತ್ರ ಸುತ್ತೊಂದು ಅವು ಏರ್ಪುಂಡು ಅಯ್ಯೋ ಅವು ಸುಶೀಲೆ ಉಪ್ಪರಿಗೆದ ಇಲ್ಲಿ ಸುಶೀಲೆ ಪಟ್ಟೆ ವಸ್ತ್ರ ಸುತ್ತೊಂತಾಳೆ ಜೋಕುಳಡೆ ಎಟ್ಟೆ ಅಂಗಿ ವಸ್ತ್ರ ಉಂಡು ಮೂಳು ಪಟ್ಟೆ ಆದಿರ್ತೀನಿ ಸಿತ್ತಲು ಆದಿರ್ತೀನಿ ಕೆಂಪುದೋ ಒಂದು ಮಂಜಳ್ತೋ ಅವು ನೀಲಿದೋ ಏತು ಪಟ್ಟೆ ವಸ್ತ್ರ ಉಂಟು ಏತು ಇಲ್ಲ ಬಾಕಿಲು ಪೂರ ವಸ್ತ್ರ ಉಂಟೆ ಅಲಂಕಾರ ಅಯ್ಯೋ ಅಪ್ಪಗ ಒಂದು ಏರ್ನ ಇಲ್ಲುಂಬ ಸುಶೀಲ ಒಂದು ಅಪಗ ಒಂದು ಅತ್ತ ಕೃಷ್ಣನ ಮಹಿಮೆ ಉಂದೆ ಎನ್ನ ಪರ್ಕಟ್ಟು ಇಲ್ಲಿ ಪೋತು ಇಲ್ಲ ಅರಮನ ತಲ್ಕ ಪಟ್ಟೆ ವಸ್ತ್ರಂಕುಳು ಸೋಜಂತುಂಡು ಜೋಕುಳು ಜೋಕುಳು ಬಲ ಅಂದ ಬಂಜಿ ಗಟ್ಟಿ ಆತ್ನ ಅಂದ ಉಂಡರ ಪಟವಿದ್ಯೆ ಐತೆ ಗೊಬ್ಬಂತುಳ್ಳರ ಆವಡೆ ಸುಶೀಲ ಆ ಒಳೈ ಪೋಯಿ ಅಪ್ಪಗೊಂದು ಪೂರ ಕೃಷ್ಣ 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 ಆ ಬಜಲನು ನೈವೇದ್ಯ ಅಂತ ನಿಂಗೆ ಕೃಷ್ಣ ಏನು ಎನ್ನ ತಟ್ಟಿದ ಇಲ್ಲ ಪೋತು ಅರಮನೆಯನ್ನು ಕೊಳ್ಳಿಯ ಪರ್ಕಟ್ಟು ಬೈರಾಸು ಪೋನು ಪಟ್ಟ ವಸ್ತ್ರ ಕೊಳ್ಳಿಯ ಜೋಕುಳಿಗೆ ರಾಮನಿಗೆ ಪೂರ ಬೋಡಿತನಾತು ಕೊಳ್ಳಿಯ ಕೃಷ್ಣ ಇನ್ನಟ ಕೇಣರ ಜಾದೊಂಡು ಮನುಷ್ಯರು ಕೊಳ್ಳಿಯರಡ ಮನೆ ತನಕ ದೇವರು ಕೊಟ್ಟರೆ ದೇವರಡ ಕೇಂದ್ರ ಜಾದೊಂಡು ನೀ ಕೊಟ್ಟ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಮತ್ತೆ ಏನ ಬೇಡಲಿ ನಾನು ನನ್ನ ಜಾತ ಕೇಣರ ಉಂಡು ನಿಬಿಡವಾತುಂಡು ಎಂಕ ಆತು ಪಾಪು ಕೃಷ್ಣ ಇನ್ನು ಒಂಜಿ ಅನುಗ್ರಹ ಆನತ ಕೃಷ್ಣ ಎನ್ನ ಜನ್ಮ ಸಾರ್ಥಕಾನ ಕೃಷ್ಣ ಧನ್ಯ 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 ಧನ್ಯೋಸ್ಮಿ ಕೃಷ್ಣ ಜೋಕುಳ
ಬಲೆ ದೇವರನ್ನ ಪೂಜಂಪುಗ ಜಾನೆ ದೇವರನ್ನ ಮದಪ್ಪೆರೆ ಅವನು ಸುಶೀಲ ಬಲ ನಮ್ಮ ಪೂಜಂಪುಗ ಕೃಷ್ಣ 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 ವೆಂಕಟನಾಥಾಯ ಶ್ರೀನಿವಾಸ ಶ್ರೀನಿವಾಸಾಯ ಮಂಗಲಂ ಕೃಷ್ಣ ಶ್ರೀಕೃಷ್ಣಗೆ ಮಂಗಲಂ. ಕಲ್ಯಾಣ ಅದ್ಭುತ ಗಾತ್ರಾಯ ಲೋಕಂತ ಕಲ್ಯಾಣನ ಅದ್ಭುತ ರೀತಿ ಡಂಪುಣೆ ಕೃಷ್ಣೆ ಕಾಮಿಕ ಅರ್ಥ ಪ್ರಧಾನ ಕಾಮ ಬಂಡ ಆಸೆ ಮನುಷ್ಯಗೂ ಅವು ಆಸೆ ಉಂಡು ಅಯ್ಯ ಪ್ರಧಾನ ಅಂಪುಣೆ ಕೃಷ್ಣೆ ಕಲ್ಯಾಣ ಅದ್ಭುತ ಗಾತ್ರ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಶ್ರೀ ಬಂಡ ಲಕ್ಷ್ಮಿ ಶ್ರೀನಿವಾಸ ಶ್ರೀನಿವಾಸ ಕೃಷ್ಣ ಎಂಕಿ ಈತ ಅಂತತ ಪಾಪು ಎನ್ನ ಜನ್ಮ ಸಾರ್ಥಕ ಕೃಷ್ಣ ಕೃಷ್ಣ ಮೂಡಬೆದರೆಯ ಬೆದರದು ಭಟ್ಟಾರಕ ಸ್ವಾಮಿಗಳನ ದಿವ್ಯ ಸಾನ್ನಿಧ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳನ ಪಟ್ಟ ಬಂದ ಮಹೋತ್ಸವಂತೂ 25ನೇ ವರ್ಷಂತೂ ಸಂಭ್ರಮ ಉಂಟು ಸುಮಾರು ದಿನೊಂದಿಂಚ ಈ ಚಾವಡಿಡು ಸಾಮಾಜಿಕ ಸೇವೆ ಕಲಾದೇವಿನ ಸೇವೆ ಆಯ್ತು ವಿತ್ ಜೈನ ಧರ್ಮಂತ ಸೇವೆ ಮಂತ ಸೇವೆಲ್ಲ ಚಾರುಕೀರ್ತಿ ಭಟ್ಟಾರಕರ್ನ ಆಶಯಂತಲ್ಕ ಮುಲ್ಪ ನಡತೊಂದುಂಡು ಇನಿ ಮಾತ್ರ ಅಂತಾತು ಪ್ರತಿ ಸಾರಿಲ ಅಕ್ಲಿಗೆ ಕಲಾದೇವಿ ಕಲಾ ಆರಾಧನೆ ಆವಿಡು ಬಂದ್ಬಿಡು ಮಲ್ಲ ಮನಸ್ಸದ ಆಶಯ ಆಗ ಆ ಆಶಯ ಅಂತಲ್ಕನೆ ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆದು ಈ ಒಂಜಿ ಒಕ್ಕೂಟೊಟ್ಟು ಬಜಿಲ ನೈವೇದ್ಯ ಪಂಪಣಂಚಿತ್ತನೋ ಕೃಷ್ಣನೋ ಪುಣ್ಯವಾಯಿನ ಕಥೆನು ಮುಲ್ಪ ಅಂಪರೆಗೆ ಅವಕಾಶನು ಸ್ವಾಮಿಳು ಕೊಡಿ ಮಲ್ಲ ವಿದ್ವಾಂಸರಾಯಿನ ಚಿತ್ತನೋ ಕಬ್ಬಿನಾಲೆ ಡಾಕ್ಟರ್ ವಸಂತ ಭಾರದ್ವಾಜ್ ಅಕ್ಕಳು ಶಿವಳ್ಳಿ ತುಳುಟ್ಟೆ ಬರೆತನ ಚಿತ್ತನ ಪ್ರಸಂಗ ಸುಧಾಮ ಚರಿತ್ರೆದೋನೆ ತರ್ಜಮೆ ಅವು ಬಜಿಲು ನೈವೇದ್ಯ ಈ ಸನ್ನಿಧಾನಂಟು ಇನ್ನು ಎಂಕ್ಳೆ ಮೂಲಕವಾತು ಮುಳ್ಪದ ಸಾನ್ನಿಧ್ಯದ ಆರಾಧ್ಯ ದೇವತೆಗೆ ಅವು ಅರ್ಪಿತ ಅನ್ಪನ್ಪಣೋ ಮನಸ್ಸು ಎಂಕ್ಳೆ ನೆಕ್ ಪೊರ್ಲದ ಮನಸ್ಸುಡು ಅವಕಾಶ ಕೊಳ್ಳಂಚಿತ್ತನ ಸ್ವಾಮಿಳಿಗೆ ಸುರುಕಾತು ಏನು ಜೋಡು ಕೈನು ಮುಗಿಯೋಂತು ಈ ತಂಡಂಟು ಭಾಗವತೆ ರಾತ ಇನಿ ಪೂರ್ವಾರ್ಧದ ಭಾಗವತೆ ರಾತು ಲಕ್ಷ್ಮೀನಾರಾಯಣ ಹೊಳ್ಳ ಮಕ್ಕಳು ಭಾಗವತಿಗೆ ಅಂತ ಮಕ್ಕಳು ಚಂಡೆ ಮದ್ದಲೇ ಬಾರಿಸೋಪೇರೆ ಭಾಗವತಿಗೆ ಇಂಕ್ಳು ಕೇಂಡಿದರು ರಂಗಸ್ಥಳ ಉಂಟು ವೇಷಲೆ ಮಾಂಪೇರು ಪ್ರತಿಭಾವಂತ ಹೆಚ್ಚು ಯಕ್ಷಗಾನದ ಒಲವು ಇತ್ತನಂಚಿತ್ತನೋ ಆ ವಿದ್ಯಾರ್ಥಿ ಲಕ್ಷ್ಮೀನಾರಾಯಣ ಹೊಳ್ಳ ಅಂಚನೆ ಉತ್ತರಾರ್ಧದ ಭಾಗವತೆ ರಾತ ಇತ್ತೆ ಉಪಣಗಳು ವರ್ಕಾಡಿ ಗಣೇಶಮಯ್ಯ ಮಂಜೇಶ್ವರದಕ್ಕಳು ಮಕ್ಕಳ ಗಮನಿಸಿರಿ ಚಂಡೆ ಬಾರಿಸೋಪೇರು ಮದ್ದಲೆ ಬಾರಿಸೋಪೇರು ಭಾಗವತಿಗೆ ಅಂಪೇರು ಅವಲ ಎಂಕಳ ತಂಡಂಕು ಆಯ್ತ ನೆರವುಲ ಆಕಳು ಮಸ್ತ್ ಉಂಡು ಅತ್ಯಂತ ಆಕಳೆ ಐಕ್ಯ ಪಂಪಣ ಎಂಕಳು ರಂಗ ಕರ್ಮಿಳು ಅಂತ ಐಕ್ಯ ಪಂಪ ರಂಗಂಟು ಜಾದಬೋಡು ಐಕ್ ಕರ್ಮ ಅಂಪಳ ಎಂಕ ಕಲಾವಿದರಂತ ಆತ ಎಂಕಳು ಪೂದಾರ್ ರಂಗ ಕರ್ಮಿಳು ಓ ಬೋಡು ಓ ಐನ್ ಕಟ್ಟೋಡ ಐಕಲ ತಯಾರು ಓ ಐನ್ ತಿರ್ಗೋಡ ಐಕಲ ತಯಾರಾಕಳು ಅಂಚ ಉಪ್ಪಣ ಚಿತ್ರ ಗಣೇಶ ಮಯ್ಯರೆಗ್ಲ ಧನ್ಯವಾದ ನಾನು ಒಟ್ಟಿಗೆ ಇತ್ತೆ ಮೊದಲೆಡೆ ಇತ್ತನಾಕಳು ದೇವಾನಂದ ಭಟ್ರು ಮಸ್ತ್ ಆಪ್ತರಿ ಅಂಕ ಆಕಳು 28 ವರ್ಷದಿಂದ ಆಕಳನೇ ಯಕ್ಷದೇವ ಮಿತ್ರ ಕಲಾಮಂಡಳಿ ಅಂತ ಮಾಂತಿತ್ತು ಮಸ್ತ್ ಆಟುಂಟು ಕೂಟುಂಟು ಮುಖ್ಯವಾಹಿನಿಡು ನಮ್ಮ ಕ್ಷೇತ್ರ ಉಂಟ್ಲ ಮುಖ್ಯವಾಹಿನಿಡು ಪುನಃ ದೇವಾನಂದ ಭಟ್ರಿಗ್ಲ ನಮಸ್ಕಾರ ಜೊತೆಟ್ಟು ಚಕ್ರ ತಾಳುಂಟು ಈತ ಮುಟ್ಟ ಬಾರಿಸೋ ನನ್ನ ಚಿತ್ರ ಶುಭಾಂಜನ ಆಳು ಈ ಮೂಳು ಚಕ್ರದಾಳ ಬಾರಿಸೋ ಹೇಳಿ ಬಂಡ ಆಳು ಪ್ರಧಾನ ಭಾಗವತ ಆಳ ಭಾಗವತೆ ವೇಷಲ ಅಂಪಾಳು ಸಂಗೀತ ಗೊತ್ತುಂಡು ಬೆತ್ತು ವಾದ್ಯ ಗೊತ್ತುಂಡು ಭರತನಾಟ್ಯ ಅಂಪಾಳು ಸ್ತ್ರೀ ವೇಷಲ ಅಂಪಾಳು ಪುಂಡು ವೇಷಲ ಅಂಪಾಳು ಮಾಂತ ವಿಧಾನ ಉಂಟ್ಲ ಅವಳು ಆಳೆಗಳ ಧನ್ಯವಾದ ಅಂಚನೆ
ಪ್ರಧಾನವಾದ ಅರ್ಥಗಾರಿಕೆಡೇನೆ ಕೃಷ್ಣೆ ಡಾಕ್ಟರ್ ವಾದಿರಾಜ ಕಲ್ಲೂರಾಯ. ಉಪನ್ಯಾಸಕ ವೃತ್ತಿ, ಅಧ್ಯಾಪನ ವೃತ್ತಿ, ಕಟೀಲು ಮೇಳುಂಟು ವೇಷಧಾರಿ. ಮುಖ್ಯವಾಹಿನಿದ ತಾಳಮದ್ದಲದ ಅರ್ಥಧಾರಿಗಳನ್ನ ಪಟ್ಟಿಡ್ಲ ಆಕಳ ಪುದರು ಸುರುಟು ಅತ್ರ ಪ್ರತ್ಯೇಕವಾದ ಅಂತೂ ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಕೃಷ್ಣನ ಪುರ್ಲುತ್ತು ಕಟ್ಟಿತ್ತುಕೊಳ್ಳಿರಿ ಆಕಳಿಗೆ ನಮೋ ನಮಃ. ಸುಧಾಮಿ ಅಂತ ಆಯ್ಬಿತ್ತು, ಆಯ್ ಗೃಹಸ್ಥೆ ಅಂತ ಆಯ್ಬಿತ್ತು, ಆಯ್ಗೊಂಜಿ ರಾಮಣಿ ಬೋಡದೆ ರಾಮಣಿ ಸುಶೀಲೆ ಆಳ್ಳ ಪಾತ್ರದಳು ಪೂರಕವಾತು ಶಾಂತ ಬೈಪಡಿತಾಯ ಬೆತ್ತು ಸುಧಾಮೆ ಆತ ಏನು ಸುಬ್ರಹ್ಮಣ್ಯ ಬೈಪಡ್ತಾರೆ ಅಂಚನೆ ಯಾ ಈ ತಂಡ ಇಂಚಪ್ಪ ಒಂದು 2 ವರ್ಷದ ಇಂಚ ನಡತಂದುಂಡು ಎಂಕಳ ಮುಖ್ಯವಾದ 2 ತಾಸು ಅವಧಿ 2 ಪಾತ್ರ ಇನ್ನು ಒಂದು 3 ಜನ ಹೊಂದಾಣಿಕೆ ಅಂತೊಂಡ ಐಟೆ ವೃತ್ತಿಪರ ಕಲಾವಿದರು ಅಂಚನೆ ಬೇತ ನಮ್ಮ ಬಳಗಂತ ಕಲಾವಿದರನ್ನು ಒಟ್ಟು ಪಾಡ್ತಾ ಅಂಪಣ ಚಿತ್ರ ಈ ತಂಡ ಎಲ್ಲದ ದಿನಂಟು ಎಂಕಳ ಎಡನೀರು ಮಠ ಉಂಟು. ಅವು ಮಲ್ಲ ಮಾಮು ಕಂಸೆ ಬಂಡಿತು ತುಳುಟು ಕೂಟ ಒಂದೇ ತಂಡಡ್ತ ಅವರೇ ಉಂಟು. ನಮ್ಮ ಸಚ್ಚಿದಾನಂದ ಸ್ವಾಮಿಗಳು ಎಡನೀರು ಸಚ್ಚಿದಾನಂದ ಸ್ವಾಮಿಳ್ಳ ಅಂಚನೆ ಚಾರುಕೀರ್ತಿ ಸ್ವಾಮಿಳ್ಳ ಎಂಕ್ಳಿಗೆ ಒಂಜಿ ಕೈക്ക് ಈ ಕೈಕು ಬಲ ಒಂಜಿ ಈ ಕೈಕು ಬಲ ಈ 2 ಕೈಟಿ ಎಂಕಲ್ನ ಕಾರ್ಯಕ್ರಮ ಪೊರ್ಲುಡು ಆಪುಣು ಪನ್ಪುಣ ಆಶೆ ಎಲ್ಲೆಗ್ಲ ಬತ್ತ ಇಂಕ್ಲ ಮಂತೆರ್ಲ ಅನುಗ್ರಹ ಪಡು ಪನ್ಪುಣ ಆಶೆ ಉಂಟು. ಆ ಮಂತೆರ್ಗಳ ತರತಗ್ಗುಂತು ನಮ್ಮ ಆರಾಧ್ಯ ದೇವಿಯ ಮಂತೆರ್ಗಳ ಪರಿಪೂರ್ಣ ಅನುಗ್ರಹ ಪಡು ಪನ್ಪುಣ ಆಶೆ ಉಂಟು. ಕತೆಕ್ ಮಂಗಲಂ ಜಯ ಮಂಗಲಂ. ಒಂದು ಶಿವಳ್ಳಿ ಬ್ರಾಹ್ಮಣರನ ತುಳುವಾರೆ ತೋದಿರುತ್ತಂತೆ. ಶಿವಳ್ಳಿ ಬ್ರಾಹ್ಮಣರ ತುಳುವಾರೆ ಒಂದು ಪಳಂದುಳು ಕಾವ್ಯ ಭಾಷೆ ಒಂದು ಗೋಪಾಲ ಕೃಷ್ಣಗೆ ಮಹಾದ ಕಾಣಿಗೆ ಗಂಧರ್ವಗಾತದ ನುಡಿದಾಡಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ. ಇವಜಿ ಬಜಲಿ ನೈವೇದ್ಯ ಪನ್ಪಣ ಚಿತ್ರ ಈ ಕಥಾನಕನ ನಂಗೆ ವ್ಯಾಪ್ತಿಯಾತ ಪಸರಿಸುವ ಮೂಲಕ ನೆರವಂತುಕೊಳ್ಳಾಕಲು ಮಾಧ್ಯಮ ಮಿತ್ರಿ ಮುಖ್ಯವಾದ ಉದಯವಾಣಿದು ಧನಂಜಯ ಮೂಡಬಿದ್ರಿ ಆಂಚನೆ ಉದಯವಾಣಿದಕ್ಕಳು ಯಶೋಧರ ಬಂಗೇರ ಉದಯವಾಣಿ ತುಳುವಾರ್ತೆದಕ್ಕಳು ಕಾರ್ಯಕರ್ತರು ಮಂತೆರೆಗ್ಲ ಆಕಳಿಗೆ ಮಂತೆರೆಗ್ಲ ಆಕಳ ನೆರವುಲ್ಲ ನಮ್ಮ ನೆನೆತಂತು ಆಕಳಿಗ್ಲ ದೇವರಿ ಎಡ್ಡೆ ಹಂಪಡು ಪನ್ಪಡ ಚಿತ್ರ ಆಶಯ.